ಕನ್ನಡದಲ್ಲಿ ಫುಲ್ ಕಾರ್ಯಕ್ರಮ ಕನ್ನಡದಲ್ಲೇ ಇರುತ್ತೆ. ಸೊ ಹಾಗಾಗಿ ತುಳುವಲ್ಲಿ ಕಾಲ್ ಮಾಡ್ಬೋದು, ಮಾತಾಡ್ಬೋದು, ಆದರೆ ಕಾರ್ಯಕ್ರಮ ಫುಲ್ ಕನ್ನಡದಲ್ಲೇ ಇರುತ್ತೆ. ಎಸ್ ನವೀನನ್ನ, ನೀವು ಸಾಧಾರಣ ಒಂದು ರಂಗಭೂಮಿಗೆ ಪ್ರವೇಶ ಮಾಡಿ ಎಷ್ಟು ಒಂದು 35-40 ವರ್ಷ ಆಯ್ತಾ? ಇಲ್ಲ 40 ವರ್ಷ ಆಗಿಲ್ಲ, ನನಗೆ ಆದದೇ 50 ವರ್ಷ. 18 ವರ್ಷ ಪ್ರಾಯದಲ್ಲಿ ನಾನು ರಂಗ ಪ್ರವೇಶ ಮಾಡಿದ್ದೇನೆ. ಓಕೆ. ಅದ ನಂತರ 34 ವರ್ಷದ ಜರ್ನಿ ಈಗ ನಡೀತಾ ಇದೆ. 34 ರನ್ನಿಂಗ್ ಅಲ್ಲಿ ಇದೆ. ಓಕೆ. 34 ವರ್ಷದಲ್ಲಿ ನಾಟಕ ರಂಗದಿಂದ ನೀವು ನಿಮ್ಮ ಕಲಾ ಜೀವನವನ್ನು ಪ್ರಾರಂಭ ಮಾಡಿಕೊಂಡ್ರಿ. ಸತ್ಯ. ಅಲ್ಲಿಂದ ಸಿನಿಮಾ ರಂಗ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ತುಂಬ ಬ್ಯುಸಿಯಾಗಿ ಹೋದ್ರಿ. ಈ ಬ್ಯುಸಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು 3 ತಿಂಗಳು ಮನೆಯಲ್ಲಿ ಇರಬೇಕು ಅಂತ ಬಂದಾಗ, ಅಂದರೆ ಕಲಾವಿದರಿಗೆ ಮನೆಯವರಿಗೆ ಟೈಮ್ ಕೊಡೋದಕ್ಕೆ ತುಂಬ ಕಮ್ಮಿ ಸಮಯ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ಅದು ಅನಿವಾರ್ಯ ಕೂಡ ಆಗಿತ್ತು, ಇಡೀ ದೇಶವೇ ಲಾಕ್ಡೌನ್ ಆಗಿತ್ತು. ಅಂಥ ಸಂದರ್ಭದಲ್ಲಿ 3 ತಿಂಗಳು ನವೀನ್ ಡಿ ಪಾಟೀಲ್ ಕೂಡ ಮನೆಯಲ್ಲೇ ಇದ್ರು. ಇದ್ದಾಗ ಖುಷಿ ಆಯ್ತಾ ಅಥವಾ ಬೇಸರ ಆಯ್ತಾ? ಬೇಸರವೇ, ಒಂದು ರೀತಿಯಲ್ಲಿ ಬೇಸರವೇ. ನಾವೆಲ್ಲ ಕಲಾವಿದರು, ನಮ್ಮ ಬದುಕು ದಿನಚರಿಯ ಮುಖಾಂತರ ಹೋಗ್ತಾ ನಡೀತಾ ಇರುತ್ತೆ. ಆದ ಕಾರಣ ಇದು ಪ್ರಪಂಚಕ್ಕೆ ಬಂದಂಥ ಒಂದು ಮಹಾಮಾರಿ ರೋಗ. ಇದರಲ್ಲಿ ದೂರದವರಿದ್ದವರು ಹತ್ತಿರ ಆಗಿದ್ದಾರೆ, ಅದು ಬೇರೆ ವಿಷಯ. ಆದರೂ ಇದೊಂದು ಅಂಟು ರೋಗ. ಎಲ್ಲರೂ ಇದರ ಬಗ್ಗೆ ಸಂಶಯಾಸ್ಪದವಾಗಿ ನೋಡ್ತಿದ್ದಾರೆ. ಮತ್ತು ಒಂದು ಮಾನವೀಯತೆ ಕಳೆದುಕೊಂಡು ಏನೋ ಒಂದು ಗೊಂದಲಮಯವಾಗಿರುವಂಥ ಒಂದು ಕಾಲ. ಒಂದು ರೀತಿಯಲ್ಲಿ ಜನರ ಮನಸ್ಸನ್ನು ಗೆದ್ದಂಥ ರೋಗವೂ ಹೌದು. ಜನರದು ಏನು ವಿಷಯ, ನಾವು ಎಷ್ಟು ವರ್ಷ ಬದುಕ್ತೇವೆ, ಮಾನವೀಯತೆ ಇಲ್ಲ, ಸೌಹಾರ್ದತೆ ಇಲ್ಲ, ಏನಿಲ್ಲ, ಅದು ಇದು ಗಾಲಟೆ ನಾಂಜಿ ಇದೆಲ್ಲ ಮಾತಾಡಿಕೊಂಡು ಇದ್ದವರಿಗೆ ಒಂದು ಪಾಠ ಕಲಿಸುವಂಥ ರೋಗವೂ ಹೌದು. ಆದರೆ ಈಗ ನಮ್ಗೆ ಏನಾಗಿದೆ ಅಂದರೆ, ಈ ಮಹಾಮಾರಿ ರೋಗ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಬೇಕು. ಬಟ್ ಅದಕ್ಕೆ ಒಂದು ರೋಗಕ್ಕೆ ಔಷಧಿ ಸಿಗಬೇಕು ಅಂತ ನಮ್ಮೆಲ್ಲರ ಆಶಯ. ಈಗ ಸ್ವಲ್ಪ ಲಾಕ್ಡೌನ್ ಫ್ರೀ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತದೆ ಇದೆ. ಆದರೂ ಮಾಡದಿದ್ರೂ ಉಪಾಯ ಇಲ್ಲ. ಎಷ್ಟು ದಿವಸ ಅಂತ ನಾವು ಮನೆಯ ಬದುಕನ್ನು ಇದು ಮಾಡೋದು? ದೇವರು ಬರೆದಿಟ್ಟಿದ್ದಾನೆ. ದೇವರೊಂದು ನಮ್ಮ ಪ್ರಪಂಚವನ್ನು ಒಂದು ಮೊಬೈಲ್ ಥರ ಮಾಡಿದ್ದಾನೆ. ಮೊಬೈಲನ್ನು ಉಪಯೋಗಿಸುವ ರೀತಿಯಲ್ಲಿದೆ. ಅದನ್ನು ಅಪ್ ಟು ಡೇಟ್ ಮಾಡಬೇಕು, ಬೇಡದ ವಸ್ತುಗಳನ್ನೆಲ್ಲ ಡಿಲೀಟ್ ಮಾಡಬೇಕು. ಈ ರೀತಿಯಲ್ಲಿ ಭಗವಂತ ಮಾಡ್ತಿದ್ದಾನೆ. ಒಂದು ಮೊಬೈಲ್ ಥರ ಇದೆ ನಮ್ಮ ಭೂಮಿ. ಅದನ್ನೆಲ್ಲ ಕೆಲವು ಕಡೆ ಡಿಲೀಟ್ ಮಾಡ್ತಾನೆ, ಕೆಲವು ಕಡೆ ಸ್ವಿಚ್ ಆಫ್ ಮಾಡ್ತಾನೆ. ಹಿತವಾಗಿ ಬಳಸಿದಂಥ ಮೊಬೈಲು ಎಷ್ಟು ವರ್ಷ ಬಂದದ್ದು ಕೂಡ ಇದೆ. ಇದೇ ರೀತಿ ನಮ್ಮನ್ನೆಲ್ಲ ಈಗ ಈರೇಸ್ ಮಾಡ್ತಿದ್ದಾರೆ, ಡಿಲೀಟ್ ಮಾಡ್ತಿದ್ದಾರೆ, ಅಪ್ಡೇಟ್ ಮಾಡ್ತಿದ್ದಾರೆ. ಹಾಗೆ ಇದು ಭಗವಂತ ಕೊಟ್ಟಂಥ ಒಂದು ಪರೀಕ್ಷೆಯೂ ಕೂಡ ಹೌದು ನನ್ನ ಲೆಕ್ಕ ಪ್ರಕಾರ, ಈ ಕೊರೋನಾ ವೈರಸ್. ಆದ ಕಾರಣ ಈಗ ನಾವು ಪ್ರಾರ್ಥನೆಯನ್ನು ಮಾಡಬೇಕಂತಂದರೆ, ಜಾತಿ ಮತ ಏನು, ಮನುಷ್ಯತ್ವ ಅಂದರೆ ಏನು, ಮನುಷ್ಯ ಜನ್ಮ ಅಂದರೆ ಏನು ಅಂತ ಅರಿತುಕೊಂಡು ನಾವೆಲ್ಲರೂ ಅದನ್ನು ಹೋಗಲಿ ಅಂತ ಒಂದು ಪ್ರಾರ್ಥನೆ ಮಾಡಬೇಕು. ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗದು ಬೇಸರನೇ. ಈಗ ಇದು ಬಂದು ವ್ಯವಹಾರ ಹೋಗಿದೆ, ನಮ್ಮ ಸಿನಿಮಾಗಳೆಲ್ಲ ನಿಂತು ಹೋಗಿದೆ, ನಮ್ಮಂಥ ಕಲಾವಿದರು ಎಷ್ಟು ಬೇಸರದಲ್ಲಿದ್ದಾರೆ. ಇದೆಲ್ಲ ನಮಗೀಗ ಹೇಳಲಿಕ್ಕಾಗೋದಿಲ್ಲ. ನಿಜವಾಗಿ ನಾವು ಖುಷಿಯಲ್ಲಿ ಈಗ ಮನದ ಆಳದ ಮಾತನ್ನು ಆಡಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲರೂ ಅವರವರ ಇದರಲ್ಲಿದ್ದಾರೆ, ಅಂದರೆ ಏನು ಕಷ್ಟದಲ್ಲಿದ್ದಾರೆ. ಆದ ಕಾರಣ ಈ ರೀತಿಯಲ್ಲಿ ಈ ಟೈಮಲ್ಲಿ ನೀವು ಮನದ ಮಾತನ್ನು ಯಾಕೆ ಇಟ್ಟರೆ ನನಗೊಂದು ಆಶ್ಚರ್ಯವಾಗ್ತದೆ ಅಷ್ಟೇ. ಇಲ್ಲ, ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಅಂದ್ರೆ ಏಕಾಏಕಿ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಆಗಲ್ಲ, ದೊಡ್ಡ ಕಲಾವಿದ ಆಗೋದಿಲ್ಲ. ಆ ದೊಡ್ಡ ಕಲಾವಿದ ಆಗ್ಬೇಕು ಅಂತಂದ್ರೆ ಅದರ ಹಿಂದೆ ಸಾಕಷ್ಟು ಆದಿಗಳಿದೆ. ಕಷ್ಟದ ಆದಿ, ನೋವಿನದು ಎಲ್ಲ ಇದಕ್ಕೆ. ಅಂದ್ರೆ ಕಲಾವಿದ ಅಂತಲ್ಲ, ಬೇರೆ ಬೇರೆ ಫೀಲ್ಡ್ ಅಲ್ಲಿ, ಈಗ ಉದ್ಯೋಗದಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲವನ್ನ ತಕೊಂಡ್ರೆ ಒಬ್ಬ ಏಕಾಏಕಿ ಬಿಸ್ನೆಸ್ ಮ್ಯಾನ್ ಆಗೋದು ಅವ್ರದ್ದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅವರು ಕೆಲವರು ಆಗದವರು ಮಾತಾಡೋದು ಉಂಟು. ದುಂಬೆಂಚೆತ್ತೆ ಮಾರ್ರೆ ಸಾವ ಹಾಗೇ ಇರಬೇಕಂತಲ್ಲ. ಅವಂದಾದರೆ ಹಿಂದೆ ಇಷ್ಟು ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೆ, ಒಂದು ಕಲಾವಿದ ಆಗಬೇಕಾದ್ರೆ ಅವೊಂದು ಹಿಂದೆ ಒಂದು ಡೆಡಿಕೇಶನ್, ಅಂದರೆ ಒಂದು ಕಷ್ಟದ ಬದುಕುಗಳಿದೆ. ಅದನ್ನೆಲ್ಲ ಮೀರಿಕೊಂಡು ಅವನ ಅದನ್ನು ಏರುಪೇರು ಸುಖ ದುಃಖಗಳನ್ನೆಲ್ಲ ಸಾಧಕನಾಗ್ತಾನೆ. ಆ ರೀತಿಯಲ್ಲಿ ಬಂದವರು. ಮತ್ತೊಂದು ಹೇಳ್ತೇನೆ, ಅವರು ಆ ಸಾಧನೆ ಮಾಡಿ ಮೇಲೆ ಬಂದರೆ ಅವರಿಗೆ ಬೆನ್ನು ತಟ್ಟಬೇಕು. ಅವ್ರದ್ದು ಮೊದಲಿದ್ದು ವೀಕ್ನೆಸ್ ಅನ್ನು, ಮೊದಲಿದ್ದು ಅವನು ಹೇಗಿದ್ದ ಮೊದಲು ಆಗಿರ್ಬೇಕಂತ ನಮ್ಮ ಜೀವನ ಇಲ್ಲ, ಬದಲಾವಣೆ ಜಗತ್ತೇ. ಹೌದು ನೋಡಿ, ಈಗ ಲಾಕ್ಡೌನ್, ಈ ಕೊರೋನಾ ವೈರಸ್ ಬಂದ ನಂತರ ಎಷ್ಟೆಷ್ಟು ದೊಡ್ಡವರು ಅಷ್ಟೇ, ನಮ್ಮಷ್ಟೇ ಬಡವರಷ್ಟೇ ಊಟ ಮಾಡೋದು, ಬಡವರಷ್ಟೇ ಎದಾಡ್ತಿದ್ದಾರೆ. ಹಣ ಇಲ್ಲಿ ಉಪಯೋಗ ಆಗೋದಿಲ್ಲ. ಇಲ್ಲಿ ಆಗೋದೇನೆಂದರೆ ನಾವು ಮಾಡಿದಂಥ ಸಮಾಜ ಸೇವೆ ಈಗ ಇದು ಜನರಿಗೆ ಕಾಣೋದು. ಆದ ಕಾರಣ ಒಬ್ಬ ಹೇಗಿದ್ದವ ಹೇಗೆ ಆದ ಅಂತ ಅವನಿಗೆ ಬೆನ್ನು ತಟ್ಟಬೇಕು. ಆಗ ನಮ್ಮಂಥ ಕಲಾವಿದರು, ನಮ್ಮಂಥ ಸಾಧಕರೆಲ್ಲ ಒಂದು ಮೇಲೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ನಾವೀಗ ಬರಬೇಕಾದ್ರೆ ನಮಗೆ ಕಾರಣ ನಮ್ಮನ್ನು ಸಾಕಿದಂಥ ಅಭಿಮಾನಿಗಳು.
ಅಭಿಮಾನಿಗಳು ನಮಗೆ ಪ್ರೋತ್ಸಾಹ ಕೊಟ್ಟರಿಂದ ನಾವು ಈ ಸ್ಟೇಜಿಗೆ ಬರಲಿಕ್ಕಾಯಿತು. ನನಗೆ ಅಂದರೆ ಈ ಕನ್ನಡ ನಮ್ಮದು ನಾಡು ಕನ್ನಡ ಆದ್ರೂ ಬಟ್ ನಾನು ಮಾತಾಡೋದು ನಾನು ರಂಗಭೂಮಿ ನಮ್ಮ ತುಳು ಭಾಷೆಯಲ್ಲಿ ಬೆಳೆದು ಬಂದವ, ಹಾಗೆ ನನಗೆ ಮಾತಾಡುವಾಗ ಸ್ವಲ್ಪ ಕನ್ನಡಗಳ ಉಚ್ಚಾರಗಳಲ್ಲಿ ಸ್ಪಷ್ಟತೆ ಇರುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ನನ್ನ ಕನ್ನಡ ಕರೆಕ್ಟ್ ಸರಿಯಾಗಲಿಕ್ಕೆ ಕಾರಣನೇ ನನ್ನ ಮಜಾ ಟಾಕೀಸ್, ನಮ್ಮ ಲೋಕೇಶ್ ಪ್ರೊಡಕ್ಷನ್ ಅವರ ಮಜಾ ಟಾಕೀಸ್. ನನ್ನ ಸ್ವಲ್ಪ ಆದರೂ ಇಷ್ಟು ನಿಮ್ಮ ಹತ್ರ ಕನ್ನಡದಲ್ಲಿ ಸ್ವಲ್ಪ ಆದರೂ ಫ್ಲೂಯೆಂಟ್ ಆಗಿ ಮಾತಾಡ್ತೇನೆ ಅಂದರೆ ನನ್ನ ವೇದಿಕೆ ನನ್ನ ಬದುಕಿನ ಒಂದು ಮೈಲುಗಲ್ಲು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮಜಾ ಟಾಕೀಸು, ಅದರಲ್ಲಿ ಗುಂಡು ಮಾಮ ಅಂತ. ಈಗ ಇವರು ಹೇಳಿದ್ರು ಕನ್ನಡದಲ್ಲಿ ಮಾತಾಡ್ಬೇಕಂತಂದ್ರೆ ಎಲ್ಲ ವರ್ಲ್ಡ್ ವೈಡ್ ಅಲ್ಲಿ ಎಲ್ಲ ಹೊರಗಡೆ ಎಲ್ಲ ತುಳು ಗೊತ್ತಿದ್ದವರಿಗೆ ಕನ್ನಡ ಗೊತ್ತಿದೆ, ಆದ ಕಾರಣ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ನಿಮ್ಮ ಕನ್ನಡ ಅಭಿಮಾನಿಗಳಿಗೂ ಕೂಡ ಸತ್ಯ ಸತ್ಯ ಕಾರ್ಯಕ್ರಮ ಬಗ್ಗೆ ಅವ್ರು ನೋಡ್ಲಿಕ್ಕೆ ಸಾಧ್ಯ. ಸೊ ಅದೇ ನಮಗೆ ಉದ್ದೇಶ ಇರುವಂಥದ್ದು. ಸರಿ, ಇನ್ನು ಕೊರೋನಾದ ಬಗ್ಗೆ ನೀವು ಹೇಳಿದ್ರಿ, ಈಗಾಗಲೇ ಕಲಾವಿದರು ಈಗಾಗಲೇ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ತುಂಬಾ ಅತಂತ್ರ ಸಿನಿಮಾ ನಟರು ಹೌದು, ಬಹಳ ನಾಟಕ ಕಲಾವಿದರು ಕೂಡ, ಸ್ವಲ್ಪ ಸಂಗೀತ ಕಲಾವಿದರು, ಸೀರಿಯಲ್ ಕಲಾವಿದರು ಸ್ವಲ್ಪ ಅದರಲ್ಲಿಂದ ಬದುಕಲ್ಲಿ ಈಗ ಮುಂದುವರಿತಿದ್ದಾರೆ ಶಿವೈ. ಬಟ್ ಎಲ್ಲ ಕಲಾವಿದರಿಗೆ ಒಂದು ವೇದಿಕೆ ನಿಲ್ಲದಂತಾಗಿದೆ. ಎಲ್ಲ ಕಲಾವಿದರಿಗೆ ಧೈರ್ಯದ ಮಾತು ಅಂತ ನವೀನ್ ಡಿ ಪಡೀಲ್ ಅವರು ಏನು ಹೇಳ್ತಾರೆ? ಧೈರ್ಯದ ಮಾತು ಅಂತಾರಲ್ಲ, ಇದೊಂದು ಒಂದು ಬದುಕಲ್ಲಿ ಬಂದಂಥ ಒಂದು ಪರೀಕ್ಷೆ, ಜಾಗ್ರತೆಯ ಪರೀಕ್ಷೆ ಮತ್ತು ಮಾನಸಿಕ ಗೊಂದಲಕ್ಕೆ ಒಂದು ತಳಹದಿಯನ್ನು ಕೊಡುವಂಥ ಪರೀಕ್ಷೆ ಅಂತ ನಾವು ಅದನ್ನು ಸ್ವಲ್ಪ ಕಷ್ಟ ಪಡುವ. ನೆಕ್ಸ್ಟ್ ಈಗ ಸ್ವಲ್ಪ ಅದು ಜನರಿಗೆ ಮದ್ದು ಎಲ್ಲ ಸಿಕ್ಕಿದ ನಂತರ ಈ ಕೊರೋನಾ ವೈರಸ್ಸಿಗೆ ದೂರ ಆಗುತ್ತೆ ಮತ್ತು ಜನರು ಮೊದಲಿನ ಪರಿಸ್ಥಿತಿಗೆ ಬರ್ತಾರೆ ಅಂತ ನಂಬಿಕೆಯ ಮುಖಾಂತರ ಕಲಾವಿದರು ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ಅಂತ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೇ. ಮತ್ತು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಖಂಡಿತ ದೇವರಿದ್ದಾರೆ ಎಲ್ಲದಕ್ಕೂ. ಪ್ರಕೃತಿ, ದೇವರಂದರೆ ಪ್ರಕೃತಿ. ದೇವರನ್ನು ನೋಡಲಿಲ್ಲ ನಾವು, ಪ್ರಕೃತಿ ಒಂದು ಪಂಚಭೂತ ಶಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಗ್ನಿತತ್ವ, ಜಲತತ್ವ, ವಾಯುತತ್ವ, ಭೂಮಿ ತತ್ವ, ಆಕಾಶ ತತ್ವ, ಇದರಿಂದ ನಡೀತಾ ಇದೆ ಎಲ್ಲ ಇದನ್ನು ನಾವು ಪ್ರೀತಿಸಬೇಕು. ನಾವು ಭೂಮಿಯನ್ನು ಮಣ್ಣನ್ನು ಪ್ರೀತಿಸಿದರೆ ಮಾತ್ರ ನಮಗೆ ಆರೋಗ್ಯಗಳು ಸಾಧ್ಯತೆ. ನಮ್ಮದು BM ಹೇಳಿದಾಗೇ ಅವರೊಂದು ಹೇಳಿದೊಂದು ಮಾತಿದೆ, ನಮಗೆ ರೋಗ ದೂರ ಆಗಬೇಕಾ ನಾವೆಲ್ಲರನ್ನು ಪ್ರೀತಿಸಬೇಕು, ನಮಗೆ ರೋಗ ಬರಬೇಕಾ ನಾವೆಲ್ಲರನ್ನು ದ್ವೇಷಿಸಬೇಕು. ಎಂಥ ಮಾತು! ಅಂಥ ಮಾತನ್ನು ನಾವು ಆ ಸ್ಲೋಗನನ್ನು ಇಟ್ಕೊಂಡು ಹೋದರೆ ನಮ್ಗೆ ಯಾವ ರೋಗಗಳು ಹತ್ತಿರ ಬರುವುದಿಲ್ಲ ಅಂತ ನನ್ನೊಂದು ನಂಬಿಕೆ. ಖಂಡಿತ. ಸಾಕಷ್ಟು ಮೆಸೇಜಸ್ ಎಲ್ಲ ಬರ್ತಾ ಇದೆ, ನೇರವಾಗಿ ಕಾರ್ಯಕ್ರಮವನ್ನು ನೋಡ್ತಾ ಎಲ್ಲ ಮೆಸೇಜ್ ಮಾಡುವಂಥ ನನ್ನ ಪ್ರೀತಿ ಅಭಿಮಾನಿಗಳಿಗೆ, ಸರ್ವಧರ್ಮದ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಎಲ್ಲರದ್ದು ಮೆಸೇಜ್ ನೋಡಲಿ, ಅವರು ನನಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ನನ್ನನ್ನು ಪ್ರೀತಿ ಮಾಡಿದಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸಿದ್ದೇನೆ. ನಾನು ಮಾತಾಡುವಂಥ ಕನ್ನಡದಲ್ಲಿ ತಪ್ಪಿದ್ರೆ ಕ್ಷಮಿಸಿ, ಒಂದು ಲೂಗಳೆಲ್ಲ ಸ್ಪಷ್ಟ ಇಲ್ಲ, ಅದು ದಯವಿಟ್ಟು ಕ್ಷಮಿಸಿ. ನಾನು ನಿರ್ಗಳವಾಗಿ ತುಳು ಆದರೆ ಏನಾದರೆ ಮಾತಾಡ್ತೇನೆ, ಬಟ್ ಕನ್ನಡ ಸ್ವಲ್ಪ ನಾವು ಆಲೋಚನೆ ಮಾಡಿ ಮಾತಾಡಬೇಕು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಭಾಳ ಕಷ್ಟ. ಒಂದು ತಪ್ಪಿದರೆ ಅಲ್ಲಿ ಪೀಸನ್ನೇ ಕಟ್ ಮಾಡಿ ಟ್ರೋಲ್ ಮಾಡ್ತಾರೆ, ಜಿಂಗ್ ಅಂತ ಮಾಡಿ. ಹಾಗೆ ಹೆದರಿಕೆ ಆಗುತ್ತೆ ಎಲ್ಲ ಮಾತಾಡಲಿಕ್ಕೆ, ದಯವಿಟ್ಟು ಕ್ಷಮಿಸಿ. ಓಕೆ, ನವೀನ್ ಡಿ ಪಡೀಲ್ ಅವರು ಹಾಸ್ಯದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದವರು. ಎಲ್ಲೋ ಒಂದು ಕಡೆ ನವೀನ್ ಡಿ ಪಡೀಲ್ ಅವರು ಅಧ್ಯಾತ್ಮದ ಕಡೆ ವಾಲ್ತಾ ಇದ್ದಾರಾ? ಇಲ್ಲ, ಅಧ್ಯಾತ್ಮದ ಅಂತಲ್ಲ, ನಾನು ಅಧ್ಯಾತ್ಮದ ಚಿಂತನೆಯವನೇ. ಅಂದರೆ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತೇನೆ, ನನ್ನ ಧರ್ಮವನ್ನು ನಾನು ಬಿಟ್ಟುಕೊಡೋದಿಲ್ಲ. ಇನ್ನೊಂದು ಧರ್ಮವನ್ನು ಭಾಳ ಪ್ರೀತಿಸ್ತೇನೆ, ಇನ್ನೊಂದು ಧರ್ಮದ ಜನರನ್ನು ಭಾಳ ಪ್ರೀತಿಸ್ತೇನೆ. ಆದ ಕಾರಣ ನಾವು ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇವೆ ಅದನ್ನೇ ನಾವು ಫಾಲೋ ಮಾಡ್ತಾ ಹೋಗೋದು. ಯಾವ ಧರ್ಮದವರಿಗೂ 4 ಕಾಲಿಲ್ಲ, 2 ಕಾಲು, ಒಂದೇ ತಲೆ, 2 ಕಿವಿ, ಮನಸ್ಸುಗಳು ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ಏಕಾಗ್ರತೆಯಿಂದಾಗಿ, ಧರ್ಮಗಳು ಒಂದೇ, ಮನುಷ್ಯರ ಮಾತನಾಡುವ ಬದುಕುವಂಥ ರೀತಿಗಳೆಲ್ಲ ಬೇರೆ ಬೇರೆ ಇದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಒಂದೇ. ನಾವು ಮಾಡುವಂಥ ವ್ಯವಹಾರ, ನಮ್ಮ ತಾಯಿಯವರು ಬೇರೆ ಏನೋ ಫುಡ್ ತಿಂತಾರೆ, ಅದನ್ನು ನಾವು ತಿಂತೇವೆ. ಇನ್ನೊಂದು ತಾಯಿ ಅದು ಬೇರೆ ಫುಡ್ ತಿಂತಾರೆ, ಅವರು ಅದನ್ನು ತಿಂತಾರೆ. ಆದ ಕಾರಣ ಮನುಷ್ಯರಲ್ಲಿ ಮೂಮೆಂಟ್ ಆಗಿರುವಂಥ ಭೇದಗಳು ಮಾತ್ರ ಇರೋದು ಶಿವಾಯಿ. ಮನಸ್ಸನ್ನು ಅರ್ಥಕೊಂಡು ನಾವು ಬದುಕಬೇಕು. ಅಂದರೆ ಒಬ್ಬರು ನೋಡೋದು, ಧರ್ಮದ ಬಗ್ಗೆ ಗಲಾಟೆ ಮಾಡೋದು, ಜಾತಿ ಬಗ್ಗೆ ಗಲಾಟೆ ಮಾಡೋದು, ಎಲ್ಲರೂ ರಾಜಕೀಯಕ್ಕೆ ಬಿದ್ದು ಏನೇನೋ ಮಾತಾಡೋದು, ಇದೆಲ್ಲ ತಪ್ಪು. ಒಬ್ಬ ತಪ್ಪು ಮಾಡಿದರೆ ಅವನನ್ನೇ ಹುಡುಕಿಕೊಂಡು ಅವನಿಗೆ ಮಾತಾಡಬೇಕಂತ ಶಿವಾಯಿ. ಧರ್ಮಕ್ಕೆ ದೂರ ಹಾಕೋದು, ಜಾತಿಗೆ ದೂರ ಹಾಕೋದು, ಇದೆಲ್ಲ ತಪ್ಪು ಅಂತ ನನ್ನ ಅನಿಸಿಕೆ. ಓಕೆ, ಸರಿ, ಒಂದು ಕರೆ ಇದೆ, ಸೊ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾ ಬ್ಯಾಂಗ್ಳೂರಿನ ನವೀನ್ ಡಿ ಪಡೀಲ್. ತುಳು ಪಾತ್ರದಲ್ಲಿ ಪಾತಿರ್ಲಿ ಸರ್. ನಮಸ್ಕಾರ ನವೀನ್ ಪಡೀಲ್. ನಮಸ್ತೆ. ಸರಿ, ಕುದಾರೆ ಈ ಪೂರ ನಾಟಕ ಮತ ತುಂಬ ಬಾರಿ ಖುಷಿ ಆಯ್ತು ನಿಂಗೆ. ಥ್ಯಾಂಕ್ ಯು ಅಣ್ಣ. ನಾ ಪುದರ್ ರಘುನಂದನ್ ನಮಸ್ತೆ ರಘುಣ. ನಮಸ್ತೆ. ದಾದಕೇನ್ರಿ ಎತ್ತನ ದಾದ ಪಾತ್ರ ಎತ್ತನ ದಯಪಂಡ ನಂಗೆ ಮುಖತವಾದ ನಂಗೆ ತಿಕ್ಕೆರೆ ತಾವೊಂದಿಜ್ಜಿ ಅಲ್ಪ ಪೋನಾಗ ಸೀಲ್ ಹಾಕದ್ ನಾ ಮಣ್ಕಡ ಪುಡುವೇರು ಮುಸ್ಕುಬಾರ್ದು ಏರಿಯರಿಂದ ಇತ್ತ ಟ್ಯಾಮ್ಡು ಗುರ್ತದಿ ಕೊಂದಿಜ್ಜಿ
ಇರ ಟ್ಯಾಲೆಂಟ್ ಮಾತ್ರ ತುಂಬೊಂದಿಪ್ಪೆ ತುಳು ನಮ್ಮನಾಗ ಯಾರು ಊರ್ದೆ ಬ್ಯಾಂಗ್ಳೂರ್ ನಿಂಗಳ ತುಳು ಸುಮಾರು ಒಂದು ಬದಿತ್ತಂಡು ಬಟ್ ಎಂಗ್ಲ ಯೂಟ್ಯೂಬ್ ಮಾತ್ರ ಸಿನಿಮಾಲು ಮಾತ್ರ ರಿಲೀಸ್ ಆತಂಡು ಬೊಕ್ಕ ಮಜಾ ಟಾಕೀಸ್ ಯೂಟ್ಯೂಬ್ ಮಾತಾಡ್ಬೋದು ನಾನು ಮಜಾ ಟಾಕೀಸ್ಲ ತೂದುಪ್ಪಾರು ಅತ್ತೆ ಮಾತ ಮೂಲ ಏನು ಪಣಂದಿಲ್ಲ ಕೆಲವರ ಸಿನಿಮಾ ತಗೊಳ್ಳ ಮತ್ತೆ ಮಾತೆಲ್ಲ ಮನಸ್ಸು ಮಲ್ಪಿಜಿರು ನಮ್ಮ ಇಂಡಸ್ಟ್ರಿ ಉಂಡತ್ತೆ ಇಂಡಸ್ಟ್ರಿ ಗವರ್ಮೆಂಟ್ ಒಂದು ಕನ್ಸಿಡರ್ ಒಂದು ಇಂಡಸ್ಟ್ರಿಯಿಂದ ರೆಕಗ್ನೈಸ್ ಮಾಡ್ಕೊಡು ಇಟ್ ಇಸ್ ಅ ಬಿಗ್ ವೆರಿ ಬಿಗ್ ಫೀಲ್ಡ್ ಮಾತೆಲ್ಲ ಆಲ್ ಓವರ್ ದ ಒಂದು ಇಂಡಿಯಾ ನಮ್ಮ ಒಟ್ಟಾಂಡ ಅವನಿಗೆ ಮತ್ತೆ ಬಹಳ ಕಷ್ಟ ನಮ್ಮಡ ರಘುವಣ್ಣ ನಮ್ಮ ಮಾತೆರ್ಲ ಒಗ್ಗಟ್ಟು ಡುಪ್ಪೋಡು ಬಟ್ ಮಾತೆರ ಎನ್ನ ಟ್ಯಾಲೆಂಟ್ ಎಂಡೊಪ್ಪು ನಾತಿ ಎನ್ನಡ್ದು ಮೀರ್ದಿನ ಟ್ಯಾಲೆಂಟ್ ಬೇತಕ್ಕಳ್ಡುಂಡು ಅಂಚದೊಪ್ಪು ಇದೆ ಯಾನೆಂಚಿನ ಮಾಡ್ಕೊಂಡ ನಮ್ಮ ಸಿನಿಮಾದಾಗಲು ನಮ್ಮ ಓಟ್ ಪಾಡು ಜನ ಓಟ್ ಪಾಡುವ ಥಿಯೇಟರ್ ಇಪ್ಪ ಏತೋ ಟ್ಯಾಕ್ಸ್ ಕಡದು ಏತೋ ಒಂದು ಮಾಡ್ದು ನಮ್ಮ ಇಂಡಸ್ಟ್ರಿ ಆಲ್ ಓವರ್ ದ ಇಂಡಿಯಾ ಮಲಮಲ್ಲ ಹೀರೋಸ್ ಪ್ರೊಡ್ಯೂಸರ್ಸ್ ಮಾತೆರ್ಲ ಕಷ್ಟ ಉಂಟು ಮಾತೆರ್ಲ ಪ್ರಾಬ್ಲಮ್ಸ್ ಉಂಟು ಅವ ಒಂದು ಇಂಡಸ್ಟ್ರಿ ಒಂದು ಗವರ್ಮೆಂಟ್ ಮೋದಿ ಪುನಗ ಮೋದಿ ಇಡಬಹುದು ಒಂದು ಮಾಡ್ತದ್ದು ಅಕ್ಲೆ ಒಂದು ಅರ್ಜಿ ಬರೆದೆ ಒಂದು ಮನವಿ ಕೊರೋಡು ನಮ್ಮ ಮನೆ ಕೂಡ ಈಗ ಫೋರ್ಸ್ ಬೋರ್ಡ್ ಮಾತೆಲ್ಲ ಇದೆ ಮಲಮಲ್ಲ ಇದೆ ಮಧ್ಯಾಹ್ನ ಹೀರೋಸ್ ಉಳ್ಳೇರು ಪ್ರೊಡ್ಯೂಸರ್ಸ್ ಉಳ್ಳೇರು ಡೈರೆಕ್ಟರ್ಸ್ ಉಳ್ಳೇರು ಮಾತ ತೆಲುಗು ಫೀಲ್ಡ್ ಉಳ್ಳೇರು ತಮಿಳ್ ಫೀಲ್ಡ್ ಉಳ್ಳೇರು ಹಿಂದಿ ಫೀಲ್ಡ್ ಉಳ್ಳೇರು ಅವನಿ ಮಾತ ಸೇರ್ದು ಒಂದು ಮಲ್ತದ್ದು ಇಂಡಸ್ಟ್ರಿ ಮಲ್ತ ಬಿಡ್ಲೆ ಏಮಂಡಾಗ ಏತೇತ ಟೆಕ್ನಿಷಿಯನ್ಸ್ ಉಳ್ಳೇರು ಒಂಜಿ ಸಿನಿಮಾ ಮಲ್ಪುನ ಏತ ಪಾಪ ಕಷ್ಟಡ್ ಉಳ್ಳೇರು ಮಾತ ಉಂಟುದುಂಡ ಸತ್ಯ ಪಾಪ ಆಗಲೇ ನಮ್ಮ ಮಾತೆರ್ಲ ಒಗ್ಗಟ್ಟು ಔಡ್ರಾಕೊಂಡು ಇರ್ಪನ್ನ ಕರೆಕ್ಟ್ ದಯಪನ್ನಗ ನಮ್ಮ ಕನ್ನಡ ಫೀಲ್ಡ್ಗೆ ಮಸ್ತ್ ನೆಟ್ಟು ಪೆಟ್ಟು ದಯಪನ್ನಗ ನಮ್ಮ ಒಂಜಿಗೆಲ್ಲ ಇಡೀ ಇಂಡಿಯಾ ಅವಂಡ ಪೂರಾ ಧರ್ಮ ಎತೋ 1000 ಭಾಷೆನ ಒಂಜಿ ಪ್ಯಾಕೇಜ್ ಸಾಂಕುನ ನಮ್ಮ ಭಾರತ ದೇಶ ಅಂಚೆನೆ ನಮ್ಮೊಂಜಿ ಕರ್ನಾಟಕ ಅಂಚೆನೆ ಮಾತಾ ರಾಜ್ಯದಕ್ಲೆಗೆ ಒಂಜಿ ಮಾತಾ ಧರ್ಮದಕ್ಲೆಗೆ ಒಂಜಿ ಅವಕಾಶ ಕೊಡ್ತೀನಿ ಅಂಚಿನ ನಮ್ಮ ಕನ್ನಡ ನಾಡು ನಮ್ಮ ತುಳು ಭಾಷೆ ಕೊಂಕಣಿ ಭಾಷೆ ಬ್ಯಾರಿ ಭಾಷೆ ಏತೋ ಭಾಷೆಲು ಮತ ಮೂಲುಂಡು ಏತೋ ರಾಜ್ಯದ ತಮಿಳು ತೆಲುಗು ಮಲಯಾಳಂ ಸಿನಿಮಾಲು ಮತ ಮೂಲ ರಿಲೀಸ್ ಆಪುಂಡು ನಮ್ಮ ಮಾತ ಭಾಷೆಗೆ ನಮ್ಮ ತಯಾರಾದುಲ್ಲ ಬಟ್ ಬಾಕಿದ ಕಡೆ ನಮ್ಮ ಸಿನಿಮಾಲು ರಿಲೀಸ್ ಆಪುಜಿ ನಮ್ಮ ಇದೆ ಮುಲ್ತುಲೆ ಟಿವಿ ಸೀರಿಯಲ್ ಕೆಲವರೆ ಪಣಂದುಲ್ಲೆ ಟಿವಿ ಸೀರಿಯಲ್ ಮಾತ ಶೂಟಿಂಗ್ ಇಜ್ಜಿ ಜೇ ಗೊತ್ತುಂಡೆ ಪೂರ ಆಲ್ತರ್ದಿತ್ತೆ ಹಿಂದಿಡಿತ್ತನ ಕನ್ನಡಗೂ ಡಬ್ ಮಲ್ಪೇರು ಡಬ್ಬಿಂಗ್ ಮಾತ ಅಂತ ಆಮೇಲೆ ಡಬ್ ಮಲ್ತದ ಕ್ಲೋಸ್ ಮಲ್ಪೇರು ಮಗಳೇ ವರ್ಕ್ ಇಜ್ಜಿ ಮಸ್ತ್ ಕಲಾವಿದರೇ ಮಾಡ್ಕೊಡು ನಮ್ಮ ಪೂರ ಒಗ್ಗಟ್ಟಾದ ನೆಕ್ ನಮ್ಮ ರೆಡಿ ಆದ ನಮ್ಮ ಒಂಜಿ ಸ್ಟೇಟ್ ದ ಮಿನಿಸ್ಟರ್ಗಳ ಬಕ್ಕ ನಮ್ಮ ಕೇಂದ್ರದ ನಮ್ಮ ಮೋದಿಜಿಗಳ ಒಂಜಿನ ನಮ್ಮ ಒಂಜಿ ಮನವಿ ಕೊರೋಡು ಒಂದು ಆತೆ ಮಲಮಲ್ಲ ಮಿನಿಸ್ಟರ್ ನಕುಲೇರು ನಮ್ಮ ಸೌತ್ ಎದೆತ್ ಮಲ್ಲ ಮಿನಿಸ್ಟರ್ ನಕುಲಿಜೇರು ಬಟ್ ಅಕ್ಲೆಗಳ ನೆತ್ತ ಫೀಲ್ ಗೊತ್ತುಬೋಡು ನೆತ್ತ ಫೀಲ್ ಗೊತ್ತಿತ್ತು ಇದೆ ನಮ್ಮಲ ಟ್ಯಾಕ್ಸ್ ಕೊರ್ಪ ನಮ್ಮಲ ಒಂದು ಕೊರ್ಪ ನಮ್ಮಲ ಓಟ್ ಮಾಡುವತ್ತಾ ನಮ್ಮ ಓಟ್ ಮಾಡುವತ್ತಾ ಸಿನಿಮಾದಾಗಲ್ಲ ಪೋದು ಓಟ್ ಮಾಡುವತ್ತಾ ಅಂದ್ ಸರಿ ಸರಿ ಸರ್ ಪ್ರಯತ್ನ ಬರ್ಕ ನಮ್ಮ ಪ್ರಯತ್ನ ಬರ್ಕ ಇರ್ನ ಎಡ್ಡೆ ವಿಷಯ ನೆಕ್ಕೊಂಜ ನಮ್ಮ ಆಪಲ ಸಪೋರ್ಟ್ ಉಂಡು ಪ್ರಯತ್ನ ಬರ್ಕ ನಮ್ಮರ್ದು ಮಲಮಲ್ಲ ಮಾತ ನಮ್ಮ ತುಳಿತಗಳಿಗೆ ಮಾತಾಡ ಫ್ರೆಂಡ್ಸ್ಗೆಲ್ಲ ಬೆಸ್ಟ್ ವಿಶಸ್ ಕೊರೋನಾ ಮಾತ ಕಮ್ಮಿ ಆದ ಮಾತ ಖಂಡಿತ ದೇವರೆಡ್ಡನ್ ಪಡಗೋಣ ಥ್ಯಾಂಕ್ ಯು ಸರ್ ದೂರದ ಪಾಪ ಆರು ಬಂದ್ಬಿಡಲ್ಲ ಸರಿ ದಯ ಬಂದಾಗ ನಮ್ಮ ನೆಟ್ಟು ಏತೋ ಕಲಾವಿದರಿರುತ್ತೆ ಡಬ್ ಗಿಬ್ಬರ ಮಂತ್ರಿ ಏತೋ ಕಲಾವಿದರು ಮೂಲೆಗೆ ಬರ್ಬೇರು ಇದು ಮಲ್ಪುರದಲ್ಲ ಮಲ ಸಂಗತಿ ಅಂತ ನಮ್ಮ ದಾಯ ಕ್ವಾಲಿಟಿ ಕೊಡ್ದು ನಮ್ಮನ್ ಡಬ್ಬು ಬಾಕಿದಕ್ಕೂ ಮಲ್ಪೆರವಲ್ಲಿ ಮನ್ಪುಣಂಜಿನ ನಮ್ಮ ಸ್ಟಡಿ ಅವಡು ಕರೆಕ್ಟ್ ಅಂಚಾದಿತ್ತ ನಾವು ವೀಕ್ ಆತೀನಿ ದಯಪಂಡಾಗ ಕರ್ನಾಟಕದ ಮಾತಾ ಭಾಷೆಗಳ ಪ್ರೋತ್ಸಾಹ ಕೊರೊಂದಿಲ್ಲ ಇತ್ತೆ ನಮ್ಮ ಕೇರಳ ಬೋಂಡಗಳು ಮಳ್ಳಂ ಮಾತ್ರ ಪಾತಿರುವೇರು ಮಳ್ಳಂದ ಮಾತ್ರ ನೆಂತೂಪೇರು ನಮ್ಮೆಟ್ಟು ಇನ್ನೇ ಪ್ರಯತ್ನ ಬರ್ಪೇರು ಪಂಡ ತೆಲುಗುದೆಲ್ಲ ಪ್ರಯತ್ನ ಬರ್ಪೇರು ದಾದ ತೂಕ ತಮಿಳ್ದೆಲ್ಲ ಪ್ರಯತ್ನ ಬರ್ಪೇರು ದಾದ ತೂಕ ತುಳುಲ್ನ ತೂಪೇರು ಹೆಚ್ಚಿನ ನಮ್ಮ ಕನ್ನಡದಕ್ಕೂ ತುಳುಲ್ನ ಮಸ್ತ್ ತೂ ಒಂದುಲ್ಲೇರು ತುಳು ಭಾಷೆಗಳ ಮಸ್ತ್ ನಾರ್ತ್ ದಕ್ಕಲು ಕನ್ನಡದಕ್ಕೂ ಮತ್ತೆ ಮಸ್ತ್ ಸಪೋರ್ಟ್ ಮಂದೊಂದುಲ್ಲೇರು ತುಳು ಆರ್ಟಿಸ್ಟ್ನಕ್ಲೇ ಮಸ್ತ್ ಸಪೋರ್ಟ್ ಮಂದೊಂದುಲ್ಲೇರು ಪನ್ನ ಟ್ಯಾಲೆಂಟ್ ಇತ್ತಿನಕ್ಲೇ ಅಲ್ಪ ಯೂಸ್ ಮಂದೊಂದುಲ್ಲೇರು ದಯಪಂಡ ಎಂಕುಲು ದುಂಬು ಪೋನಾಗ ಶೋಧ ಶೆಟ್ರಿ ಎಂಕುಲು ನೆಟ್ ಜಾಮೆಂಜಲ್ಲಿ ಬಕ್ಕ ಗೊತ್ತಾಡ ಪಡ್ತಾನ ತರ್ಪದಿನಾರು ಖಾಸಗಿ ಚಾನಲ್ಗೆ ಪ್ರೆಸೆಂಟೇಷನ್ ಮಲ್ತಿನಾರು ಐದು ಬಕ್ಕ ಯಾನ್ ಬೋಯ್ ಬಕ್ಕ ಏನಾರು ಮಜೋಡಾಗಿ ಇಸಿಡ್ ಕೋಸ್ಟಲ್ ಆರ್ಟಿಸ್ಟ್ ಲೈಕ್ ಮಲ್ತದ್ದು ಮಜೋಡಾಗಿ ಇಸಿಡ್ ಸುಜನ್ ಸರ್ ಲೈಕ್ ಮಲ್ತಿದ್ರು ಯಾನ್ ಬೋಯ್ ಬಕ್ಕ ಮುಲ್ತ ಏತೋ ನಮ್ಮ ಟಿವಿ ಬುಳೆತಿನ ಕಲಾವಿದರು V4 ಬುಳೆತಿನ ಕಲಾವಿದರು ಕೂಡ ತಂಡ ಬುಳೆತಿನ ಈ ನಮ್ಮ ಈ ಸೀರಿಯಲ್ ಕಲಾವಿದರು ಇಡ್ತೀವಿ ಅಕ್ಲೆ ಮಜಾ ಭಾರತ ಅವಕಾಶ ಒಂದು ಎಂಗಲ ಮಜೋಡಾಗಿ ಪ್ರೆಸೆಂಟೇಷನ್ ಮುಖಾಂತರ ಪ್ರತಿ ಕಲಾವಿದರಿಗೆ ಒಂದು ವೇದಿಕೆ ನಮ್ಮ ಸೌತ್ ದಕ್ಲೆ ದೆತೊಂದೊಂದು ವ್ಯಾಲ್ಯೂ ಕೊರ್ಪೇರು ಖಂಡಿತ ಐತ ಬಗ್ಗೆ ಪಾತೆರುಂಡು ಕುಡೊಂಜಿ ದಾದಪ್ಪನಾಗ ನಾಟಕ ರಂಗಡ್ ನವಿಂಡಿ ಪಡಿಲೇರು
ಮಸ್ತ್ ಒಂಜಿ ಪ್ರೇಕ್ಷಕ ವರ್ಗ ಇತ್ತಂಡು ಒಂಜಿ ಅಭಿಮಾನಿ ಬಳಗನೆ ಸೃಷ್ಟಿ ಆದಿ ಇತ್ತಂಡು ಇನ್ನು ವಾ ಪಾತ್ರಗಿರೆಗೆ ಜಾಸ್ತಿ ಅಭಿಮಾನಿ ಬಳಗ ಸೃಷ್ಟಿ ಆಂಡು ಅತ್ತೆ ನನ್ನ ಹಾಸ್ಯ ರೂಪಡ್ತು ಏರೆ ಮಸ್ತ್ ಜನ ಲೈಕ್ ಮಲ್ಪೇರು ಬಟ್ ಯಾನ್ ಕಲ್ತೊಂದು ಬತ್ತೆ ನನ್ನ ನಮ್ಮ ಕಾಮಿಡಿ ನಕರ ಒಂಜಿ ಅಪಹಾಸ್ಯ ಮಂತ್ ನಮ್ಮ ತಿಳಿಪವನ ಬುರ್ಚಿ ಒಂಚೂರು ಮೆಚೂರ್ ಒಂದು ಬರ್ಕ ಬಣ್ಣದು ಕೆಲವು ಸಬ್ಜೆಕ್ಟ್ಗೆ ಯಾನು ಉಂತೆ ಯಾನ್ ಕಾಪಿ ಕಾರ್ಡ್ನ ಡ್ರಾ ಮಾಡು ದುಮ್ಮುದ ಮಾತ್ರ ಡ್ರಾ ಮಾಡು ಒಂಜಿ ಅರ್ನ ಮೂಜರ ಗಂಟೆ ಡ್ರಾ ಇತ್ತು ಒಂಜಿ 2.5 ಗಂಟೆ ಆನ್ ಸ್ಟೇಜ್ ಡುಪ್ಪು ಬೊಕ್ಕ ಎಂಡ್ಗೆ ಕಾಮಿಡಿ ಮೆಸೇಜ್ ಉಪ್ಪುನು ಎನ್ನ ಕ್ಯಾರೆಕ್ಟರ್ ಡುಪ್ಪು ಮಸ್ತ್ ಸುಮಾರು ಡ್ರಾ ಮಾಡಿ ಕಾಪಿ ಕಾರ್ಡ್ ನೋಡಿ ಮಂದ್ ಅಪ್ಪಗೆ ಎಂಡ್ಗೆ ಏನ್ ಮೆಸೇಜ್ ಅಪ್ಪಗೆ ಏನ್ ಸಬ್ಜೆಕ್ಟ್ ಬರ್ಪೆ ಯಾನಿ ಏತ್ತ ಹಾಸ್ಯಾಸ್ಪದವಾದ ತೂತೀರ ಅಡೆ ಬರ್ನಾಗ ಎನ್ನ ಮಿತ್ತು ಬಾರಿ ಫೀಲ್ ಆಪುಂಡಕ್ಲಿ ಅಂಚಿನ ಪೂರ ಸಬ್ಜೆಕ್ಟ್ ಮಸ್ತ್ ಕೊಡ್ದು ಪಬ್ಲಿಕ್ ಬುಲಿಪಾದೆಂಕುಲು ಅವು ಕಾಪಿ ಕಾಟ್ರಿಗೆ ಎಂಡ ಗೊತ್ತಾಗ್ಬಿಡು ಬಕ್ಕ ಬಕ್ಕ ಬೊಗರ ಹಾಸ್ಯದ ಮುಖಾಂತರ ಏನೊಂದು ಮಲ್ತಿನ ಪಾತ್ರ ಹೆಂಗ್ ಬಣ್ಣಗ ಲಕ್ಷ್ಮೀಶನ ಇಡೀ ಹೆಂಗೆ ಕೊಂಚ ಸಂತೋಷದ ವಿಷಯ ಬಣ್ಣ ನನ್ನ ತಕ್ಕಳಿ ಏರಿ ಎಂಚಿನ ಪನ್ಪೇರ ಐತ ಬಗ್ಗೆ ಎಂಚಿನ ಗೊತ್ತು ನನ್ನ ಹೆಂಗೆ ಗೊತ್ತುಜಿ ಖಂಡಿತ ಯಾನೊಂಜಿ ಅಶ್ವಥ್ ಪನ್ಪುಣ ಮಲ್ಲ ಆರ್ಟಿಸ್ಟ್ನ ಬಲ್ಲ ಅಭಿಮಾನಿ ಅಂತ ಅಶ್ವಥ್ ಅಂತ ಒಂದು ದೊಡ್ಡ ಮೇರು ನಟ ನಾನು ಅವರ ಅಭಿಮಾನಿ ನಾನು ತುಂಬ ಸಿನಿಮಾವನ್ನು ನೋಡಿ ಬೆಳೆದವ ಅವ್ರದ್ದು ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ನವರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಂಬರೀಷ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಅನಂತಾಂಗ್ ಅವ್ರದ್ದು ಶ್ರೀನಾಥ್ ಅವ್ರದ್ದು ಶಂಕರ್ ಎಲ್ಲ ದೊಡ್ಡ ಕಲಾವಿದರದ್ದು ಸಿನಿಮಾ ಆದರೆ ಆ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಮ್ ಕಾಲದಿಂದಲೂ ಅಶ್ವಥ್ ಅವರ ಅಭಿನಯ ನನಗೂ ಈಗ ಒಂದು ನೈಜವಾದ ಒಂದು ತಂದೆಯ ಪಾತ್ರ ಅದೇ ರೀತಿ ನನಗೆ ಅದೇ ಒಂದು ಇದಿತ್ತು ಅವ್ರದ್ದೊಂದು ಅಭಿಮಾನಿಯಾಗಿದ್ದಿದ್ದು ನಾನು ಖಂಡಿತ. ಆದರೂ ಸೌತ್ ಕನ್ನಡದಲ್ಲಿ ತುಳು ಸಿನಿಮಾ ಚಿತ್ರದಲ್ಲಿ ಅಶ್ವಥ್ ಪ್ರಶಸ್ತಿ ಯಾರಿಗೂ ಲಭಿಸಲಿಲ್ಲ, ಸಿಕ್ಕಿಲ್ಲ. ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಾಗ ಎಲ್ಲ ಅದಕ್ಕೆ ದೊಡ್ಡ ಸಿನಿಮಾಗಳಿತ್ತು. ಚಲನಚಿತ್ರ ಮಂಡಳಿ 2018 ನನಗೆ ರಾಜ್ಯ ಪ್ರಶಸ್ತಿ ಅಶ್ವಥ್ ಅವರ ಇದರಿಂದ ಸಿಕ್ತು. ಅದು ನನ್ನ ಜೀವನದ ದೊಡ್ಡ ಒಂದು ಸಾಧನೆಗೆ ಸಿಕ್ಕಂತ ಒಂದು ಪ್ರತಿಫಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರವಿ ಸಾಗರ್ ಜಿರ್ಲೆಗೊಪ್ಪ, ಶಿವಮೊಗ್ಗ ಅಂತ. ಶಿವಮೊಗ್ಗದಿಂದ. ನಮಸ್ತೆ ರವಿಯಣ್ಣ. ನಮಸ್ತೆ. ನಮಸ್ಕಾರ. ಮಾತಾಡಿ. ನಮ್ಮ ಜೊತೆ ನವೀನ್ ಡಿ ಪಡೀಲ್ ಅವರು ಇದ್ದಾರೆ. ನವೀನ್ ಡಿ ಪಡೀಲ್, ನಮಸ್ಕಾರ. ನಮಸ್ತೆ. ನೀವು ಒಳ್ಳೆ ಅದ್ಭುತ ಕಲಾವಿದ್ರು. ನಾನು ಕೂಡ ಆರ್ಟಿಸ್ಟ್, ಸೀರಿಯಲ್ ಫೀಲ್ಡ್ ಅಲ್ಲಿ, ಫಿಲಂ ಫೀಲ್ಡ್ ಅಲ್ಲಿ. ಹೌದು ಸರ್. ನಾನು ಶಿವಧ್ವಜ ಅವ್ರ ಜೊತೆಗೆಲ್ಲ ಮಾಡಿ. ಶಿವಣ್ಣ ನಮ್ದು ನನ್ನ ದೊಡ್ಡ ಅಭಿಮಾನಿ ಕೂಡ, ನನ್ನ ಪ್ರೋತ್ಸಾಹಕರು ಕೂಡ ಅವರು ಶಿವಣ್ಣ. ನಾವು ತುಂಬಾ ಆತ್ಮೀಯರು. ಆಮೇಲೆ ಆಕ್ಚುಲಿ ನಾನು ಒಂದು 10 ಸೀರಿಯಲ್ ಮಾಡಿದೆ, ಒಂದು 10 ಫಿಲಂ ಮಾಡಿದೆ. ಮನೆಗೆ ಕಾರಣಾಂತರದಿಂದ ನಾನು ಮತ್ತೆ ಆ ಫೀಲ್ಡ್ ಇಂದ ಹೊರಗೆ ಬಂದೆ. ಈಗ ಇಲ್ಲಿ ಶಿವಮೊಗ್ಗದಲ್ಲಿದ್ರೆ ಸರ್? ಇಲ್ಲ, ನಂದು ನನ್ನ ಪ್ರಾಪರ್ ಬಂದ್ಬಿಟ್ಟು ಶಿವಮೊಗ್ಗ. ನನ್ನ ಒಂದು ಶೋರೂಮ್ ಬಂದ್ಬಿಟ್ಟು ತುಮಕೂರು ಮತ್ತೆ ಹಾಸನದಲ್ಲಿದೆ. ನನ್ನ ವಾಸ್ತವ್ಯ ಬಂದ್ಬಿಟ್ಟು ನನ್ನ ತುಮಕೂರು. ಸರಿ ಸರ್. ಸರಿ. ಇಲ್ಲ, ಕೆಲವೊಂದು ನಾನಂದ್ರೆ ನನಗೆ ಈ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ. ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಆಕ್ಚುಲಿ ಯಾವ್ದೋ ಗ್ರೂಪ್ ಅಲ್ಲಿ ಹಿಂಗೆ ಶೇರ್ ಮಾಡಿದ್ದು ನಂಗೆ ಗೊತ್ತಾಯ್ತು. ನಿಮ್ಮ ಮಾತುಗಳು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದು ತತ್ವ ಸಿದ್ಧಾಂತದ ಬಗ್ಗೆ ನಿಮ್ಮ ಮಾತುಗಳು ತುಂಬಾ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಅಣ್ಣ. ನೀವು ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ರು ಕೂಡ ಹಾಗೆ ಇರಬೇಕು. ಯಾಕಂದ್ರೆ ಅವರವರ ರೀತಿ ನೀತಿ, ಅವರವರ ಜೀವನ ಶೈಲಿ, ನಾವ್ ಯಾವತ್ತೂ ಕೂಡ ತೊಡಕಾಗಬಾರ್ದು ಅವ್ರಿಗೆ. ಸತ್ಯ. ಯಾಕಂದ್ರೆ ನಮಗೆ ಇನ್ನೊಬ್ರು ತೊಡಕಾಗಬಾರ್ದು, ಅವರಿಗೆ ನಾವು ತೊಡಕಾಗಬಾರ್ದು. ಯಾಕಂದ್ರೆ ಆ ತರ ಜೀವನ ಶೈಲಿ ನಡೆದ್ರೆ ಮಾತ್ರ ನಮ್ಮ ದೇಶ ಯಾವತ್ತೂ ಕೂಡ, ಯಾಕಂದ್ರೆ ಒಂದು ಪ್ರಗತಿ ಪಥದಲ್ಲಿ ನಡೆಯುತ್ತೆ. ಸರಿ. ಯಾವತ್ತೂ ಕೂಡ ನಾವು ಒಂದೇ ಒಂದು ಸಿದ್ಧಾಂತ ಇಟ್ಕೊಂಡು ಹೋದ್ರೆ ನಮ್ಮ ದೇಶ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅಂತ ಯಾವತ್ತೂ ಅನ್ಕೊಂಡು. ಈಗ ನಾರಾಯಣಗುರು ಅವ್ರದ್ದು ಮಂತ್ರನ ಅದೇ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ. ಅಂದ್ರೆ ನಾವು ಹುಟ್ಟಿದಂತ ನಮ್ಮ ಧರ್ಮವನ್ನು ಪ್ರೀತಿಸಿ ಇನ್ನೊಂದು ಧರ್ಮವನ್ನು ಅದಕ್ಕಿಂತ ಜಾಸ್ತಿ ಪ್ರೀತಿಸಬೇಕು. ಅಂದ್ರೆ ನಮ್ಮ ಧರ್ಮನ ಪೂಜಿಸಬೇಕು, ಇನ್ನೊಂದು ಧರ್ಮನ ಪ್ರೀತಿಸಬೇಕು ನಾವು. ಅದೇ ಅದು ಧರ್ಮ ರಕ್ಷಿತ ಆಗುತ್ತೆ. ಹೌದು ಸಾಗರ. ನಾವು ಇನ್ನೊಂದು ಧರ್ಮನ ನಾವು ದ್ವೇಷ ಮಾಡಿದ್ರೆ ನಮ್ಮ ಧರ್ಮಕ್ಕೆ ನಾವ್ ಏನ್ ಕೊಟ್ಟಂಗೆ ಆಗುತ್ತೆ. ಅದು ಒಂದು ವೇಸ್ಟ್. ಅದು ನಾವು ಪೂಜೆ ಮಾಡಿ ವೇಸ್ಟ್ ಅದು ಅಲ್ವಾ? ಯಾಕಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಈಗ ನಾವು ಬರೀ ಮಾತಾಡ್ತಿದ್ರೆ ಕೂಡ ಧರ್ಮ. ಸರ್ ನಾವು ಈಗಿನ ಪರಿಸ್ಥಿತಿಗೋಸ್ಕರ ನಾವು ಹೇಳ್ತೇವೆ, ಅವ್ನು ನೋಡಿದ್ರೆ ಬಿಸಿ ಆಗುತ್ತೆ, ಆ ಧರ್ಮ ನೋಡಿದ್ರೆ ಇದಾಗತ್ತೆ, ಗಲಾಟೆ ಆಗ್ತಾ ಇದೆ. ನೋಡಿ ಅಣ್ಣ, ಇತಿಹಾಸದಲ್ಲಿ ನೋಡಿ, ನಾವು ಒಂದೊಂದು ಜಾತಿಯ ಹಿಂದೆ, ಒಂದೊಂದು ಧರ್ಮದ ಹಿಂದೆ ಎಷ್ಟೋ ಇದಿದೆ, ಇತಿಹಾಸಗಳಿದೆ.
ನಾವೀಗ ಮಾತಾಡ್ಲಿಕ್ಕೆ ಆಗುದಿಲ್ಲ ಅದ್ರ ಬಗ್ಗೆ. ಅದು ಆಗಿತ್ತು, ಇದು ಹೀಗಿತ್ತು, ನಂದು ದೊಡ್ಡದು ಅವ್ರದ್ದು ದೊಡ್ಡದು, ಇದು ಮಾತಾಡ್ಲಿಕ್ಕೆ ನಮ್ಗೆ ಹಕ್ಕೇ ಇಲ್ಲ. ಒಂದು ತುಳು ಭಾಷೆ ಇಷ್ಟು ಜನರಿಗೆ ಮುಟ್ಟಬೇಕಾದ್ರೆ ಅದ್ರದ ಮೂಲ ಯಾವುದು ಸರ್? ಒಂದು ಕನ್ನಡ ಭಾಷೆ ಎಲ್ಲರೂ ಮಾತಾಡ್ಬೇಕಾದ್ರೆ ಅದರ ಮೂಲ ಮಾಡಿದವನು ಯಾರು ಸರ್? ತಮಿಳು ಮೂಲ ಯಾರು ಸರ್? ಹಿಂದಿ ಮೂಲ ಯಾರು ಸರ್? ದೇವನಾಗರಿ ಯಾರು ಯಾರು ಅಂತ ಗೊತ್ತಿಲ್ಲ. ನಾವು ಬೇಕಾದ್ರೆ ನನ್ನ ತಂದೆ ಹೆಸರು, ಅವರ ತಂದೆ ಹೆಸರು ಹೇಳ್ಬೋದು, ಅವ್ರದ್ದು ನಂತರದ ಹೆಸರು ನಮ್ಗೆ ಗೊತ್ತಿಲ್ಲ, ಮೂಲ ಗೊತ್ತಿಲ್ಲ. ಇದು ಎಲ್ಲ ವಿದ್ಯಾವಂತರಿಗೆ ಮಾತ್ರ ಇದು ಗೊತ್ತಿದೆ. ಕೆಲವು ಅವಿದ್ಯಾವಂತರಿಂದ ಮಾತ್ರ ಇದು ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ ಒಂಥರ ಕಲಬೆರಕೆ ಆಗ್ಬಿಟ್ಟಿದೆ ಇದು. ಸತ್ಯ. ಅದಕ್ಕೆ ಯಾಕೆ ನಮ್ಮ ದೇಶದ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಮನ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನರ ಉದ್ಯಾನ ಅಂತ ಕುವೆಂಪು ಅವರು ಸುಂದರವಾಗಿ ಬರೆದಿಟ್ಟು ಲೈನ್ಗಳನ್ನ. ಅದೇ ಕುವೆಂಪು ಅವರು ಅವ್ರದ್ದು ಮಗ ತೇಜಸ್ವಿ ಅವ್ರದ್ದು ಇದೆ ಮಿಸ್ಸಿಂಗ್ ಲಿಂಕ್ ಅಲ್ಲಿ ಹೇಳ್ತಿದ್ದಾರೆ. ಅದೇ ಆ ಮಾತು, ನಿನ್ನ ತಂದೆ ಹೆಸರು ಹೇಳ್ಬೋದು. ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ, ನಮ್ಮ ದೇಶದ ಅರ್ಥ ಮಾಡ್ಕೊಂತ ಇಲ್ಲ ಸರ್. ಅದು ಏನಾಯ್ತಂದ್ರೆ ಈ ರೀತಿ ಈಗ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಕಾರಣ, ಮೊದಲೆಲ್ಲ ಪುಸ್ತಕಗಳನ್ನ ಓದ್ತಿದ್ರು ಸರ್. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಲ್ಲಿ ಮತ್ತು ವಾಟ್ಸ್ಆಪ್ ಆಗಲಿ ಇದಾಗಲಿ ಏನು ಸುಳ್ಳು ವದಂತಿಗಳು ಇದಕ್ಕೆ ಯಾಕೆ ಜನರು ಇದನ್ನು ಮಾಡಿದ್ರು, ಅದು ಯಾಕೆ ಆ್ಯಪ್ ಅನ್ನು ಮಾಡಿದ್ರು ಅಂತ ನಮಗೂ ಇನ್ನೂ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ಅದನ್ನು ಒಳ್ಳೇದಕ್ಕೆ ತಗೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನಲ್ಲಿ ಆ್ಯಪ್ಗಳನ್ನು ಒಳ್ಳೆದಿದೆ, ತುಂಬ ಒಳ್ಳೆದಿದೆ, ತುಂಬ ಜನರಿಗೆ ಸಹಾಯ ಆಗಿದೆ. ಅದನ್ನು ಕೆಟ್ಟದನ್ನು ಬಿಟ್ಟು ಬಿಟ್ರೆ ಇದು ನಮ್ದು ಮಾಧ್ಯಮ ಸೂಪರ್. ಅಂದ್ರೆ ಈಗ ಯಾವುದೇ ಆಗಿಲ್ಲ, ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ಒಳ್ಳೇದಾಗಿರುತ್ತೆ. ಸತ್ಯ. ಈಗ ನಾವು ಕೆಟ್ಟದಕ್ಕೆ ಅದು ಯೂಸ್ ಮಾಡ್ಕೊಂಡ್ರೆ ಅದು ಕೆಟ್ಟದಾಗುತ್ತೆ ಅಷ್ಟೇ. ಹೌದೌದು. ಇದು ಒಂದು ಇದರಲ್ಲಿ ನಾನು ಒಂದು ರೇಡಿಯೋದಲ್ಲಿ ನಾನು ಆಕಾಶವಾಣಿ ಎಲ್ಲ ಜಾಸ್ತಿ ಕೇಳ್ತೇನೆ. ಅಂದ್ರೆ ಅದರಲ್ಲಿ ಒಂದೊಂದು ವಿಷಯಗಳೆಲ್ಲ ಬರುತ್ತೆ. ಇದು ಮೊಬೈಲ್ ಇಂದ ಏನು ನಿಮ್ಗೆ ಅಂತ ಒಂದು ಹುಡುಗಿ ಬಹಳ ಸುಂದರವಾಗಿ ಹೇಳಿದ್ರು. ಈ ಮೊಬೈಲ್ ಇದ್ರಿಂದ ನನ್ನ ಜೀವನ, ನನ್ನ ಬಡತನದ ನಿರ್ಮೂಲನೆ ಆಯ್ತು ಅಂತ ಹೇಳ್ತಾರೆ. ಅಂದರೆ ನಾನು ಅದರಲ್ಲಿದ್ದಂಥ ಕೆಟ್ಟದ ಆ್ಯಪ್ ಇದೆಯಲ್ಲ ಅದಕ್ಕೆ ನಾನು ಹೋಗಲೇ ಇಲ್ಲ, ನನಗೆ ನನ್ನ ಬದುಕಿನ ಅವಶ್ಯಕತೆಗೆ ಬೇಕಾದ್ದನ್ನು ನಾನು ಯೂಸ್ ಮಾಡಿಕೊಂಡು ಹೋದೆ ಅಂತ ಹೇಳ್ತಾಳೆ. ಅಂದರೆ ಒಂದು ರೀತಿಯಲ್ಲದು ಅದು ಎಷ್ಟು 50% ಒಳ್ಳೇದಿದೆಯಾ, 50% ನಾವು ಹಾಳು ಮಾಡ್ತಿದ್ದೇವೆ. ಅದನ್ನು ಬೇಕಾದಾಗ ತೆಗೆದುಕೊಂಡ್ರೆ ಏನೂ ಆಗೋದಿಲ್ಲ. ನೀವು ಸರ್ ಹೇಳಿದಾಗೇನೆ ತುಂಬ ಖುಷಿ ಆಯಿತು ಸರ್ ತಮ್ಮ ಮಾತುಗಳನ್ನೆಲ್ಲ ಕೇಳಿ. ದೇವರು ಒಳ್ಳೇದು ಮಾಡಲಿ ಸರ್. ಶಿವಮೊಗ್ಗದಿಂದ ಕರೆ ಮಾಡಿದ್ರಿ, ಧನ್ಯವಾದಗಳು. ಒಳ್ಳೆ ಮಾತು. ನನಗೆ ಅಂಥ ಕ್ವಶನ್ಸ್ ಎಲ್ಲ ಕೇಳುವಾಗ ನಮ್ಗೆ ಭಾಳ ಒಂದು ಖುಷಿ ಆಗುತ್ತೆ. ಅಂದರೆ ನಮಗೊಂದು ಅದರಲ್ಲಿ ಕಲೀಲಿಕ್ಕಿದೆ ತುಂಬ. ನಾವು ತಿಳಿದುಕೊಳ್ಬಾರ್ದು. ಒಂದು ಏನಾದ್ರೂ ಹೇಳಿದ್ರೆ ಒಬ್ಬರು, ಇವ್ರು ಯಾಕೆ ಈ ಮಾತನ್ನು ಹೇಳಿದ್ರು, ಏನೋ ವಿಷಯ ಇರುತ್ತೆ, ಅದನ್ನು ಕಲ್ತರೆ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಖಂಡಿತ. ಓಕೆ, ತುಂಬಾ ಮಂದಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನವೀನ್ ಡಿ ಪಡೀಲ್ ಅವರ ಹತ್ರ ಒಂದು ನಾಟಕದ ಒಂದು ಡೈಲಾಗ್. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಬೇಕು. ಹಾಗೆ ಹೇಳಿದೆ ನಿಮಗೆ, ನಾಟಕ ರಂಗದಲ್ಲಿ ತುಂಬಾ ಪ್ರೇಕ್ಷಕರನ್ನ ನೀವು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡವರು ಒಂದು ಯುಗದಲ್ಲಿ. ತದನಂತರ ಆ ಪ್ರೇಕ್ಷಕರು ನಿಮ್ಮಿಂದ ಮಿಸ್ ಆದ್ರು, ಆ ಫೀಲ್ ಏನಾದ್ರು ನಿಮ್ಗೆ ಇದೆಯಾ? ನನ್ನ ಪ್ರೇಕ್ಷಕರು ನನ್ನ ನಾಟಕ ರಂಗದಲ್ಲಿ ನೀವು ದೂರ ಆದೆ, ಬಟ್ ನನ್ನ ಪ್ರೇಕ್ಷಕರು ನನ್ನ ಒಟ್ಟಿಗೆ ನಿದ್ದಾರೆ. ಬಟ್ ನಾನೀಗ ಜಾಸ್ತಿ ಹಾಸ್ಯ ಪಾತ್ರಕ್ಕೆ ಜಾಸ್ತಿ ಇದು ಮಾಡೋದಿಲ್ಲ. ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ಕೂಡ ಕುಡ್ಲ ಕೆಫೆ, ರಂಜನ್ ಶೆಟ್ಟಿ ಅವ್ರದ್ದು ಪೋಷಕ ಪಾತ್ರ ಡಿಪ್ರೆಷನ್ ರೋಲ್ಗೆ ನನಗೆ ಅದು ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು. ಅಂದ್ರೆ ನನಗೆ ಒಂದು ರೀತಿಯಲ್ಲಿ ಒಂದು ಹಾಸ್ಯವನ್ನು ಬೇಕಾದಷ್ಟು ಮಾಡಿದ್ದೇನೆ. ಬೇಕಾದಷ್ಟು ನನ್ನ ಮೊದಲಿದ್ದು ನನ್ನ ಹತ್ರ ಕಾಪಿ ಗಾಡ್ರವರು, ಇದು ನಮ್ದು ಒರೆಯೋದರ ಹೆಸರು ವಿಜಯ್ ಕುಮಾರ್ ಕೋಡೆಲ್ ಬೆಳ್ರ, ಕಿಶೋರ್ ಶೆಟ್ಟಿ ಅವರ ತಂಡದಿಂದ ಎಂತೆಲ್ಲ ಅಭಿನಯಗಳನ್ನು ಮಾಡಿದ್ದೇನೆ. ನನ್ಗೀಗ ಅದು ಎಂತೋ ಒಂದು ಮಾಡ್ಲಿಕ್ಕೆ ಒಂದು ಮುಜುಗರ ಆಗ್ತದೆ. ಅಂದ್ರೆ ಹಾಸ್ಯ ಒಂದು ಮುಖದ್ದು ಅಭಿನಯದು ಇದು ಮಾಡಿ ನನಗೆ ಏನೋ ಅದಕ್ಕೊಂದು ಕಲಾವಿದರಿದ್ದಾರೆ. ನಮಗೆ ಒಂದು ಸಿನಿಮಾದಲ್ಲಿ ಒಬ್ರು ಬೇರೆ ಬೇರೆ ರೀತಿಯ ಕಲಾವಿದರು ಬೇಕು. ಒಬ್ರು ಅದೊಂದು ಸಿನಿಮಾ, ಅದಕ್ಕೊಂದು ಬೇಕಾದವರು ಕಲಾವಿದರಿದ್ದಾರೆ. ಆಸೆಕ್ಕೊಂದೇ ಫೇಸ್ ಇದ್ದ ಕಲಾವಿದರಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ನಮ್ಗೆ ಒಂದು ಆಸೆಯೂ ಇದೆ, ನಮ್ದು ಇದು ಸಬ್ಜೆಕ್ಟಿಗೂ ನಾನು ಬರ್ತೇನೆ. ಆದ ಕಾರಣ ನನಗೆ ಅಭಿಮಾನಿಗಳು ಮಿಸ್ ಆಗ್ಲಿಲ್ಲ. ಆಸೆದ ಅಭಿಮಾನಿಗಳು ಮಿಸ್ ಆಗ್ಬೋದು, ಬಟ್ ನನ್ನ ಅಭಿನಯ ಅಭಿಮಾನಿಗಳು ನನ್ನ ಜೊತೆ ಇದ್ದಾರೆ, ಸತ್ಯನೇ. ಒಂದು ಕರೆ ಇದೆ, ಆ ಕರೆಯ ಬಳಿಕ ಒಂದು ನಿಮ್ಮ ತುಳು ಒಂದು ನಾಟಕದ ಡೈಲಾಗ್ ಅನ್ನು ತುಂಬಾ ಮಂದಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಇದು ಏರೇ ಫೋನ್ ಮಾಡ್ತಾರೆ? ನವೀನ್ ಡಿ ಪಡೀಲ್ ಬಾತಿರ್ ಮುಂದು ಮೂಲ ಎಂಗ್ಲೊಟ್ಟಿಗೆ ಒಂದು ಚಾನಲ್ ಇರತ್ತೆ. ನಿಗುಲು ತಪ್ಪು ಮಾಡ್ತಾರೆ ಮೇರೆ, ನಿಗುಲು ತಪ್ಪು ಮಾಡ್ತಾರೆ. ನವೀನ್ ಡಿ ಪಡೀಲ್ ಮೂಲ ಯಾನುಲ್ಲ ಎಂಕ್ ಮೂಲ ಬ್ಲಾಕ್ ಉಂಡು ಬರ್ರೆ ಆವೊಂದಿಜ್ಜಿ ವಾ ಬ್ಲಾಕ್ ಆತನ ಕೋಲ್ಡ್ ಕುಟ್ಟುಗನ
ಅತ್ತು ಮುಳು ಕಂಡ ಬಿಟ್ಟೆ ಬ್ಲಾಕ್ ಆಯ್ತಲ್ಲ ಮುಳು ಪಂಪೆಲ್ದಂತ ಬರ್ರೆ ಒಂದು ಜಂಕ್ ಪಂಪೆಲ್ ಇತ್ತ ಭಾಷೆ ಹೋಗಾತನತ್ತೆ ದುಮ್ಮಣ್ಣ ಬರ್ರೆ ಒಂದು ಜನ ಇತ್ತ ಭಯಂಕರ ವ್ಯವಸ್ಥೆ ಪೂರ್ವಕ ಆತನ ಪಂಪೆಲ್ ಹೆಂಗ ಸೀದವರಲ್ಲಿತ್ತೆ ಪಲ್ಲಂಕ ಈರ್ನ ವಾಯ್ಸ್ ಎನ್ನ ಲೆಕ್ಕನೆ ಉಂಡು ಹಾ 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 ಈರು ಎನ್ನ ಎಡ್ಡೆ ವಾಯ್ಸ್ ತೆಪ್ಪರು ಬಾರಿ ಖುಷಿಯಾನಿ ಅವಡ ದೇವರೆಡ್ಡ ಅನ್ಪಡ್ ಬೊಕ ಎಂಜೋಲರ್ ಅಣ್ಣ ಪುದರಂಜಿನೀರ್ನ ಎನ್ನ ನವೀನ್ ಪಾಟೀಲ್ ಅಣ್ಣ ಏನ ಮುಗ್ಳು ಗಮ್ಮತಿ ಇದಕ್ಕುಲ್ಲ ಇದೇರಿ ಹಂಗೇನು ಪ್ರೋಗ್ರಾಮ್ ಪೋಪಿನಿ ದೇವರೆಡ್ಡ ಅನ್ಪಡ್ ಓಕೆ ಅದೇ ಪರಡುಂದುದಾನೆ ಪರ್ದಿಂಡದಾನೆ ಪರಪರದು ಎನ್ನ ಮಂಡೆ ಮಾತಬೇನೆ ಅವು ಯಾನೆ ಯಾನೆ ಬರೀತಿ ನಾವು ಅಂದು ಒಂಜಿ ಮುಪ್ಪ ಪಾಡ್ದೆ ಬರೀತಿ ನಾವು ಬೇರೆ ಈರ್ಡ ಪಾತೆರಡು ಬಂದು ಬಾರಿ ಸಮಯದಿಂಚಿ ಕುಡಿತ್ತೆ ಅಂಡತುಲು ಇನಿ ಒಂಜಿ ನಂಕ್ ಒಂಜಿ ವೇದಿಕೆ ತಿಕ್ಕಂಡು ಅಂದಜಾಂಡೆ ಇಜ್ಜಿ ಇನ್ನ ಬಾರಿ ಮಲ್ಲ ಅಭಿಮಾನಿ ಯಾನ್ ಆರ್ಲ ಮತ್ತ ಮಸ್ತ್ ಒಂಜಿ ಫಿಲ್ಮ್ ಆಕ್ಟ್ ಮಾಡ್ದ ಅವು ನನ್ನ ರಿಲೀಸ್ ಆವಡ ಆತೆ ಓ ಅನ್ನ ಪುದರ್ದದೆ ಅವು ಬಂದ್ಪುಜೆ ನಾವು ಈರ್ ಬಂದೋಡ ಆಟ ಬಕ್ಕ ಒಂದು ಸರಿ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಒರಿಜಿನಲ್ ವಾಯ್ಸ್ ಪಾತೆರಡ ಪಾತೆರ್ಲೆ ನವೀನಣ್ಣ ನಮಸ್ತೆ 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 ನಮ್ಮ ಬಾರಿ ಮಲ್ಲ ಅಭಿಮಾನಿ ಎಲ್ಲಿ ಹಿಡ್ದಿಂಚಿಲ್ಲ ಇರ್ನ ಪ್ರತಿ ಒಂಜಿ ನಾಟಕವನ್ನ ತೂದು ಇರ್ಲಕನಂಜಿ ಮಲ್ಲ ಸಾಧನೆ ಮಲ್ಪಡ್ಕೊಂಡು ರಂಗಭೂಮಿಡು ಬೆನ್ನೊಂದುಲ್ಲೆ ಆಹಾ ನಮಸ್ತೆ ಜೈ ಮಾತಾ ಕಲಾ ತಂಡ ಎನ್ನದೇ ನನ್ನ ವೇದಿಕೆಗೆ ಪೋಪಿನಿ ನಮ್ಮ ಒಲ್ಲ ಮೀಟ್ ಆತಜ ಒಂಜಿ ಫಿಲ್ಮ್ಡು ಮೀಟ್ ಆತ ಇರ್ನೊಟ್ಟಿಗೆ ಆಕ್ಟ್ ಮಲ್ಪೇರ್ನೆ ಪೋಡಿಗೆ ಆತಂಡು ಆಂಡಲ ಈರ್ ಕೊರ್ಪು ನಂಚಿನ ಸಜೆಷನ್ ಅಲ್ತಿರ ಬೊಕ್ಕ ಈರ್ ಕೊರ್ಪು ನಂಚಿನ ಧೈರ್ಯ ಹೊಡೆದ ಹತ್ರ ಯಾನ್ ಎಸ್ಐನ ರೋಲ್ ಮಲ್ದೆ ಸರ್ ಇರ್ನೊಟ್ಟಿಗೂ ದೇವರೆಡ್ಡ ಅನ್ಪಡ್ಬ ಬ್ರದರ್ ಅಂದು ಬಾರಿ ಎಡ್ಡ ಅಂಡ್ ಬೊಕ್ಕ ಇರ ಗೊತ್ತಾನಿದೆ ಗುರ್ತ ದಿಕ್ಕು ನಿಂಗಿತ್ತೆ ಏನವರ ತೂತ್ತೀರ ನಮ್ಮ ಸಿನಿಮಾ ಲಕ್ಕಿ ಬಾಬುಡ್ ಮಂತಾರ ಅದೇ ಲಕ್ಕಿ ಬಾಬುಡ್ ಸರಿ ಸರಿ ಏನೊಂಜಿ ಅಚೀವ್ಮೆಂಟ್ ರೋಲ್ ಆಯ್ತು ಎಂಕೊಂಜಿ ಬಾರಿ ಆಸೆ ಉಂಡು ಡೈರೆಕ್ಟರ್ ಆಸೆ ಉಂಡು ಇನ್ನು ರಾಷ್ಟ್ರ ಮಟ್ಟಗ ಸಿನಿಮಾ ಕೊನೋಡು ಬಣ್ಣದು ಲಕ್ಕಿ ಬಾಬು ಸಿನಿಮಾ ಪೂರ ಪೂರ್ತಿ ಆತ ಡಬ್ಬಿಂಗ್ ಪೂರ ನನ್ನಂದ ಸಂತೋಷ್ ಮಾಡ ಬ್ರದರ್ ಲೊಲ್ಲಿ ರೈಟ್ ನಮ್ಮ ಕಲಾವಿದರಿಗೆ ಎನ್ನೊಂಜಿ ದುಂಬುಂಜಿಲ ಸೊಬ್ಬಂಜಿನ ಬಂಡಗ ಏಡ ಪ್ರತಿಭೆ ಉಂಡಕ್ಲೆ ಸಪೋರ್ಟ್ ಮಾಡ್ಬೋದು ಖಂಡಿತ ಎಂಕುಲು ಅಲಿಯೊಂದು ಪೋಣಗ ಹೊಸ ಅಲ್ಪ ಕಲಾವಿದರ ಸೃಷ್ಟಿ ಅವಡು ಅವಾಗ ನಮ್ಮ ತುಳು ರಂಗಭೂಮಿ ಒರಿಯರ ಸಾಧ್ಯತೆ ಉಂಟು ಯಾನೆ ಎನಾಡ್ದೆ ಎಂಕೆ ಬಣ್ಣದ ಪೋಣಂದ ಅಂದು ಅಳಿಯೊಂದು ಅಂಚೆ ತುಪ್ಪನಾಗ ಎನ್ನ ಒಂಜಿ ಅಂದ್ ಬುಳಿಯೋಡು ಪ್ರತಿ ಒರಿಯಾಗ್ಲೂ ನಮ್ಮ ಸಪೋರ್ಟ್ ಮಾಡ್ಬೋದು ಎನ್ನ ಅಂಚ ಬದುಕು ಅವು ಪೂರ ಕಲೆಯರೆಲ್ಲ ಗೊತ್ತುಂಡು ಬೊಕ್ಕ ಗೊತ್ತು ಜಿಂಕೆ ಬಗ್ಗೆ ತಂದೆ ಸುಖೇಶ್ ಶೆಟ್ಟಿ ಪಡುಪದು ಜೈ ಮಾತಾ ಕಲಾ ತಂಡ ದೇವರೆಡ್ಡ ಪಡ ಇರ್ನ ಅಭಿನಯ ನಲ್ಲ ಅದು ಮುಂದುವರಿಸಾಡು ಬಟ್ ಇರ್ನ ಟ್ಯಾಲೆಂಟ್ ಅಂತ ತೂತಿರ ಟೈಮಿಂಗ್ ಸೆನ್ಸ್ ಉಂಡು ದೇವರೆಡ್ಡೆ ಮಲ್ಪಡ ಸುಖೇಶ್ ಅಣ್ಣ ಓಕೆ ಸೊ ಇತ್ತೆ ಮಾತ ಕಾತೊಂದುಲ್ಲೇರ ನೈನನ್ನ ಒಂಜಿ ಯಾನ್ ಬಣ್ಣ ಡೈಲಾಗ್ಸ್ ಬಂದಾಗ ಎಂಕ್ ಡೈಲಾಗ್ಸ್ ಬಂದ್ರೆ ಬಂಡ ಎದುರುಡು ಒಂಜಿ ಆರ್ಟಿಸ್ಟ್ ಇತ್ತು ನಾನೈತೆ ಒಂಜಿ ಪವರಿಂಗ್ ಬೇತೆವ್ ಬೊಕ್ಕ ಏನ ಡೈಲಾಗ್ಸ್ ಪ್ರತಿ ಸೋಷಿಯಲ್ ಮೀಡಿಯಾ ಪೋತು ಬೊಕ್ಕ ಯೂಟ್ಯೂಬ್ ಉಡ್ಲ ಉಂಡು ಅಂದೆ ಅವು ಎಂಚದುಪ್ಪುನಾಗ ಪಂಡಿನೇ ಪನ್ನೋಡು ಆಪುನತ್ತ ಪನ್ನೋಡ ಬೆಸ್ಟ್ ದಯಪಣ್ಣಗ ಈಸಿ ಆದ ಇರೆಗ್ ಪ್ರೆಸೆಂಟೇಷನ್ ಆಯನ ಏನ ತಿಕ್ಕಡ ಮಾತ್ರ ಕೊಂಚ ಪಂಚಿಂಗ್ ಮಜಾ ಹೋಗ್ಕೊಂಡು ಅಂಚದ ಎನ್ನ ದಯ ಮಲ್ತದ್ದು ಎನ್ನ ಸೀನ್ ಯೂಟ್ಯೂಬ್ ಉಡ್ತುಲ್ಲಿ ಪಾಡ್ದಿನಕ್ಲೆಲ್ಲ ಒಂದು ಅದನ್ನ ಲಾಭ ಅವು ಬೊಕ್ಕ ಸಿನಿಮಾಲು ಸುಮಾರು ಬೈದಿಂದ ಐತೆ ಕ್ಲಿಪ್ಪಿಂಗ್ಸ್ ಹಿಡಿಗೆಲ್ಲ ತೂತಾರ ನಿಕಲು ಟ್ರೋಲಿಂಗ್ ಆತಿನ ಪುರ ತೂತಾರ ಐಟು ಪುರಂಜಿಲ್ಲ ಪಾತ್ರಗಳು ಮಾತ್ರ ಉಂಡೆನ್ನ ಐನು ತೂಯರ್ನಾಂಡ ನಿಕುಲು ಎನ್ನ ಅಭಿಮಾನಿ ನಕು ಲೈಕ್ ಪಾಡ್ದಿರತ್ತೆ ಅಕ್ಲೆಗೆ ಒಂಜಿ ಅದನ್ನ ಯೂಟ್ಯೂಬ್ ಒಂಜಿ ನಿಕ್ಲೆಡ್ದ ಹತ್ರ ಒಂಜಿ ಪ್ರತಿಫಲ ತಿಕ್ಕು ಒಂದು ಬೊಕ್ಕ ಪಂಡೆನೆ ಪಂಡಿಗುಡ್ಲೆ ಎಂಕ್ಲ ಬೇಜಾರಾಪುಂಡು ಅದನ್ನು ಅವ ಐಟ್ಲ ಅವೇ ಡೈಲಾಗ್ಸ್ ಬಂತಿ ನೆಟ್ಲ ಅವೇ ಡೈಲಾಗ್ಸ್ ಬಂತಿ ಅಂಚದು ಇಂಕ್ ಪರ್ಸನಲ್ ಕಾಮಿಡಿದ ಟ್ಯಾಲೆಂಟ್ ಎಂಡ್ ಇಜ್ಜಿ ಎಂಡ್ ಎಂತ ಒಪೋಸಿಟ್ ಬೊಕ್ಕ ಒಂಜಿ ಕರ್ತರು ಆ ಪಾತ್ರನ ಸೃಷ್ಟಿ ಮಂತಿರಂದಾಂಡ ಐಕ ಅಭಿನಯಗ್ ಪ್ರೋತ್ಸಾಹ ಕೊನೊಪಿನಿ ಒಂಜಿ ಪರಕಾಯ ಪ್ರವೇಶ ಆದ ಅಭಿನಯ ಮಲ್ಪನ ಕೆಪಾಸಿಟಿ ಅಂಡ ಇಂಕ ಇಂಚ ಪಂಡಿ ಕೂಡಲೇ ಪಂತಿನೇ ಮನೋಡ ಅಪ್ಪನೇ ಖಂಡಿತ ಐತೆ ಜನಕ್ಕುಲು ಒಂಜಿ 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 ಕಾಲರ್ ಉಳ್ಳೇರು ಹಲೋ ನಮಸ್ತೆ ನಮಸ್ತೆ ಸರ್ ಪುದಾರಿರ್ನ ನಮಸ್ತೆ ರಫೀಕ್ ನೆಲ್ಲಿಯಾಡಿ ಬಂತೆ ಸೌದಿ ಆಗ ಬೇಡ್ತೇವೆ ತೊಂದಿತ್ನಿ ಈಶ್ವರ್ ಪಲ್ಲೆ ರಫೀಕ್ ಸೌಖ್ಯ ನಿಖಲಪುರ ಎಂಗಲ ತುಳು ಕಲಾವಿದರಿಗೆ ಪ್ರೋತ್ಸಾಹ ಮಂದೊಂದಲ್ಲ ಸೌದಿದಕ್ಕೂ ಜಾಸ್ತಿ ದಯಪಂಡಗ ಮುಲ್ಪ ಬೆನೇರ ಬೋತಿನಕುಲು ಅವಳು ತುಳು ಕಲಾವಿದರಿಗೆ ಸಪೋರ್ಟ್ ಮಲ್ಪುನಾತ್ ಸೌದಿ ಬೇತೆ ಏರೆಗಳ ಮಲ್ತೊಂದಿಜ್ಜೇರು ಅಂಜದ ನಿಕುಲ್ ಒಂಜಿ ಎಂಗಲೊಂಜಿ ಯಶಸ್ವಿದ ಒಂಜಿ ಪಾರ್ಟ್ ನಿಕುಲು ಇತ್ತೆ ಕೊರೋನಾ ಪೂರ ಎಂಚುಂಡು ಅಲ್ಪ ಇತ್ತೆ ಮೂಲ ಕಮ್ಮಿ ಉಂಡು
ಸೇಫ್ ಆದುಲ್ಲಾರತ್ತೆ ನಿಖಲು ನಿಖಲು ನಮ್ಮ ಊರ್ದಕ್ಕಲು ಬರೋ ಸೇಫ್ ಆದುಲ್ಲ ಇರತ್ತೆ ಅಲ್ಪ ಎಡ್ಡೆ ಬೇಲೆ ದೇವರೆಡ್ಡೆ ಅಲ್ಪಾಡು ಓಕೆ ಅವೆ ಆಂಡ ನಿಖಲ್ ಅಪ್ಪಮ್ಮನ ಬೇಗ ಬಾ ತೂಪು ನೊಂಜಿ ಭಾಗ್ಯ ಒದಗದ ಬರಡು ಅವು 100% ನಮ್ಮ ಕಲಾವಿದರು ಆ ವಿಷಯ ಸಪೋರ್ಟ್ ಇದೆ ಬರ್ನಾಗ ನಮ್ಮ ಮಕ್ಕಳು ನಮ್ಮ ಊರಿಗೆ ಬರ್ಪಿನಿ ಕುಡಂಜಿ ಊರಿಗೆ ಹೋಪಿನತ್ತು ಅಂಚಾದ ನಮ್ಮ ಮಕ್ಕಳು ನಮ್ಮ ಊರಿಗೆ ಬಂದಾಗ ನಮ್ಮ ಮಕ್ಕಳೇ ನಮ್ಮ ಸಪೋರ್ಟ್ ಮಲ್ಪೋಡು ಇತ್ತೆ ಎಂಜಿನಾದನ ಮಣ್ಣ ಕೆಲವು ಹೊರಟಾವ ಇತ್ತಪ್ರ ಸರಿಯಾದ ಒಂದು ಬತ್ತನು ಸಂಶಯಾಸ್ಪದವಾದ ಈ ಗಡಿ ಬಾಗಡ್ ಮತ್ತು ಆಯ್ನಂಜಿನ ವಿಷಯಗಳು ಮತ್ತು ಮಸ್ತ್ ಮನಸ್ಸು ಬೇಜಾರಂಡು ಎನ್ನೊಂಜಿ ಊರ್ದೊಂಜಿ ಎನ್ನೊಂಜಿ ದೋಸ್ತಿ ಬತ್ತಿತ್ತೇರು ಬಾಂಬ್ ಹಿಡ್ದು ಲೋಕನಾಥ್ ಶೆಟ್ಟರ್ ಬಣ್ಣದ್ದು 6 ಫ್ಯಾಮಿಲಿ ಮುಖಾಂತರ ನೀಟಾದ ಬೈದಿರು ಬಂದಾಗ ಮಸ್ತ್ ಅಲ್ಪ ಸೀಲನ್ನು ದೆತ್ತದು ಕುಡಿಯೋಣ ಸೀಲನ್ನು ಕುಡೋರೆಗೆ ಹಾಕುವೇರು ಕುಡಿಯೋಣ ಪೆನ್ನು ಕುಡಿಯೋರೆ ಕೊರ್ಪೇರು ಬೊಕ್ಕ ಎಂಜಿನ ಅಲ್ಪ ನಂಗೆ ಅಲ್ಪ ಒಂದು ಅನ್ಪುಣಿ ಒಟ್ಟಿಗೆ ಈ ಒಂಜೊಳ್ಳೆ ಕೊರೋನಾ ಬರ್ಬಿಣ ವೈರಸ್ ವರೆಗೆ ತಾಗದಿತ್ತನಲ್ಲ ಅವು ಅಕುಲಕುಲೇ ಪಗಾರ್ತಿಲ್ಲಕ ಅಂತು ಅವು ಇತ್ತ ಇಂಚೊಪ್ಪಗೆ ಮತ್ತು ಮಿನಿಸ್ಟರ್ ನಕಲು ಪೂರ ಸೇರಿದಕ್ಕೆ ವ್ಯವಸ್ಥೆ ಮಲ್ತದ್ದು ಇತ್ತ ನೀಟಾದ ಪೂರ ವ್ಯವಸ್ಥೆ ಆವೊಂದುಂಡು ದೇವಡ ದಯಟ್ಟು ಪೂರ ಎಲ್ಲ ನಮ್ಮ ಮುಲ್ತ ಶಾಸಕಿಯರ ಅವಡೆ ಎಂ ಪಿ ಅವಾರ್ಡು ಪೂರೈಗೆ ಸ್ಪಂದನೆ ಮಲ್ತದ್ದು ಐನು ಪರಿಪೂರ್ಣವಾದ ನೀಟ್ ಮಂದು ಅವನು ಮಲ್ಲ ಸಂತೋಷದ ವಿಷಯ ಅಂಚದ ನಿಖುಲು ಬಣ್ಣಾಗ ದಾಳ ತೊಂದರೆ ಒಂದು ದೇವಡ ದಯಟ್ಟು ನಿಖುಲು ಬಲೆ ಪೊರ್ನುಡು ಬಲೆ ನಿಖಿಲ ಊರಿಗೂ ಎಂಗಳ ಆ್ಯಪಲ್ ಆಧಾರದ ಸ್ವಾಗತ ಉಂಡು ಥ್ಯಾಂಕ್ ಯು ದೂರದ ಗಲ್ಫುರ್ದು ಫೋನ್ ಮಾಡ್ತೀರಿ ಕೊಳ್ಳಿ ರಾಷ್ಟ್ರದ್ದು ಕೊಳ್ಳಿ ರಾಷ್ಟ್ರದ್ದು ಸುಮಾರು ಕಾರ್ಯಕ್ರಮ ಕೊಡ್ತಾರೆ ಸುಮಾರು ಕಾರ್ಯಕ್ರಮ ಕೊಡ್ತೆ ಇನ್ನೊಂದು ಇನ್ಸಿಡೆಂಟಲ್ ಒಂಜಿ ಕೊಳ್ಳಿ ರಾಷ್ಟ್ರಡು ಪಿದೈ ಪೀರಬಾರ್ರ ನಂಗೆ ಅರ್ಜೆಂಟ್ ಪೀರಬಾರ್ರ ಏತು ಬಂಗೊಂಡು ಬಂತು ಇರೆಗ್ಲ ಅನುಭವ ಅಲ್ಪ ಆ ಟೈಮ್ ಎನ್ನ ಬಪ್ಪತ್ತಿರ್ಬೋದು ಪುನಗಲ್ಲ ಅಕಲ್ ಮಸ್ತ್ ದುಬೈಡ್ ಮತ್ತೆ ಮಸ್ತ್ ಸಡನ್ ಇರು ಅವಳು ಪುನಗ ಅಲ್ಪ ಕಾರ್ಯಕ್ರಮ ಕೊರ್ನಾಗ ಮೂಲು ಇರೆಗ್ ಇನ್ಸಿಡೆಂಟ್ ಎಂಗೆಲ್ಲ ಜ್ಯೋತಿಷ ಅರೆಂಗೆಲ್ಲ ಅನ್ನೆ ಆರ್ನ ಪುದಾರು ಸುರೇಶ್ಚಂದ್ರ ಆರ್ನ ಅಣ್ಣನ ಪುದಾರ್ ಹಿಂಗೆ ಬರ್ಬೋದು ಯಾಕಂದ್ರೆ ಪೂರ ಮೆಗ್ಗರಣ ಪೂರ ಪುದಾರ್ ಗೊತ್ತು ಸಂತೋಷ್ ಶೆಟ್ರು ಜ್ಯೋತಿ ಶೆಟ್ರು ಆರ್ನ ಮಲ್ಲ ಪಲ ಯಾವಲಿತ್ತಿರು ದುಬೈಡ್ ಅವಾಗ ಬಾರಿ ಪ್ರೋತ್ಸಾಹ ಅಂತೀರು ಅಲ್ಪ ಅಬುದಾಬಿಡು ಕನ್ನಡ ಸಂಘದ ಕಾರ್ಯಕ್ರಮ ಅನ್ನಗ ಬೊಕ ಪೋರ್ಚುಂದ ಎಂಕಲ್ನ ಪ್ರವೀಣ್ ಶೆಟ್ರೆಲ್ಲ ಮಸ್ತ್ ಸಪೋರ್ಟ್ ಮಾಡ್ತೀರ ಆ ಟೈಮ್ ಅಂಚದು ಪುನಃ ಎಂಕ್ ಎನ್ನ ಗಲ್ಫ್ ಕಂಟ್ರಿಡು ಮಸ್ತ್ ಜನ ಎಂಕ ಅಭಿಮಾನಿಲು ಬೊಕ ಮಸ್ತ್ ಜನ ಪ್ರೋತ್ಸಾಹ ಕೆರಲಿ ಯಾನ್ ಪೋಣುಂದಾಂಡ ದುಬೈ ಪೋಣುಂದಾಂಡ ಪ್ರವೀಣ್ ಶೆಟ್ರು ಮನ್ಪಿರಿ ನವೀನ್ ಎನ್ನ ನೆಟ್ಟೆ ಹೋಟೆಲ್ ಉಂತಾಲೆ ಅಂಚದು ಪುನಗ ಯಾನ್ ಮಸ್ತ್ ಧರ್ಮದ ಮುಕ್ಲೇರ್ದ್ಯಾನ್ ಆಶೀರ್ವಾದ ತಂದು ಬದುಕುನೆ ಇತ್ತೆಲ್ಲ ಬದುಕುನ ಅಂಚೆನೆ ಸರ್ವಧರ್ಮದ ಕಲಾವಿದರಲ್ಲ ಸ್ಟಾರ್ಟ್ ಮಾಡ್ತೀನಿ ಯಾನ್ ಅಂಚೆನೆ ಎನ್ನ ಟಾಕ್ ಅಂಚೆನೆ ಸರ್ವಧರ್ಮದ ಕಲಾಭಿಮಾನ ಪ್ರೋತ್ಸಾಹ ಬದುಕೊಂದುಲ್ಲೆ ಅಂಚದು ಪುನಗ ಮಾತೆಲ್ಲ ಪ್ರೋತ್ಸಾಹ ಕೊಡ್ತೀರು ನಿಖಿಲ್ನಾಡೆ ಇತ್ತೆ ಈ ಟೈಮ್ ಪಾತಿರನ ಯೋಗಿತೆಲ್ಲ ಕೊರಿಯರು ಈ ಕಾರ್ಯಕ್ರಮ ಮಲ್ಪೋಡು ಇಂಕ ಉದಯ ಪೂಜಾರ್ಲು ಬಿರುವೇರ ಕುಡ್ಲದ ಆರು ಫೋನ್ ಮಂತ್ ಮಾಡಿ ನಾವೇನ ಈ ಸರ್ತಿ ಅತಿಥಿ ಆದ ಮಣದಾಳದ ಮಾತಾಡೊಂದು ಪಾತಿರೊಂದು ಪೋಡು ನಮ್ಮ ಟಿ ವಿ ನಮ್ಮ ಟಿ ವಿ ಎಂಕಲೊಂಜಿ ದುಂಬುದ ಇಲ್ಲ ಎಂಕಲ ಕಲಾವಿದರಿಗೆ ಮಸ್ತ್ ಪ್ರೋತ್ಸಾಹ ಕೊಡ್ತೀನಿ ಅಂಜಿನ ನಮ್ಮ ಟಿ ವಿ ಚಾನಲ್ ದಕ್ಕಲು ಶಿವಚರಣ ಪ್ರೋತ್ಸಾಹ ಕೊಡ್ತೀವಿ ಬೊಕ ಬಿರುವೇರ ಕುಡ್ಲದಕ್ಕಲು ನಾರಾಯಣಗುಡ ಸ್ವಾಮಿಲಿ ಎಂಜಿನ ಪಂತೆರ ಒಂದೇ ಜಾತಿ ಒಂದೇ ಧರ್ಮ ಪಂಡದು ವಾ ಧರ್ಮದ ಕ್ಲಿಂತು ಅಂದೆ ಸೀಕ್ ಸಂಕರಡಿತ್ತಿನ ಕ್ಲೀನ್ ನಾಡ್ದು ಆಕ್ಲಿಗೆ ಮಸ್ತ್ ಪ್ರೋತ್ಸಾಹ ಮಲ್ಪೊಂಜಿ ತಂಡ ಅಂದ್ ಪಂಡ ಬಿರುವೇರ ಕುಡ್ಲ ತಂಡ ಉದಯ ಪೂಜಾರನಕ್ಕಲ್ಲ ಮುಖಾಂತರ ಆಪುನಂಚಿನ ಅಂಚದು ಪುನಗ ಆ ತಂಡದ ಕುಲೊಂಜಿ ಪ್ರೀತಿಪೂರ್ವಕವಾದ ದಿನ ನೆಟ್ಟೊಂಜಿ ವೇದಿಕೆ ಇಡ್ಕುಲೇರ್ಲಿ ಎತ್ತೇರು ಹಿಂಗೆ ಭಾರಿ ಸಂತೋಷ ಆವೊಂದುಂಡು ಐತ ಬಗ್ಗೆ ಏನು ಪಂಡ್ರೆ ಸಾಧ್ಯತೆ ನಮಸ್ಕಾರ ಆವುದನ್ನ ನಮಸ್ಕಾರ ಶಿವಣ್ಣ ಓಕೆ ಥ್ಯಾಂಕ್ ಯು ಸೊ ಇತ್ತೆ ಇದು ಚಿತ್ರರಂಗ ತುಳು ನಾಟಕ ರಂಗ ಬುಡಿಯಾರು ತುಳು ಚಿತ್ರರಂಗ ಬತ್ತಾರೆ 5 ಬೊಕ ಅಲ್ತಿರ್ದಿರ ಗೊಂಜಿ ಟಿವಿ ಶೋಸ್ ಪೋಪುನಂಚಿತ್ತೇನು ಅವಕಾಶ ತಿಕ್ಕಂಡು ಅವು ಐಟಿರೆಗೆ ಬಾರಿ ಒಂಜಿ ಎಡ್ಡೆ ಒಂಜಿ ಇದನ್ನ ಕರ್ನಾಟಕದಾದ್ಯಂತ ಮಾತೇರ್ಲ ಇದನ್ನ ಮೋಕೆ ಮನ್ಪಲಕ ಗುಂಡು ಮಾಮ ಅಂದು ಕೋಸ್ಟಲ್ ಒರಿ ಕಲಾವಿದೆ ಉಲ್ಲೆ ಬಣ್ಣದಲ್ಲಿ ಆಲ್ ಓವರ್ ಕರ್ನಾಟಕ ತಿರುಪತಿ ವೇದಿಕೆ ಬಂಡೆಂಗಲ ಲೋಕೇಶ್ ಪ್ರೊಡಕ್ಷನ್ ಮಜಾ ಟಾಕೀಸ್ ಐಡ್ ದುಂಬು ಒಂಜಿ ಸಾಧನೆ ಮಂತೇರಿ ಎಂಕ್ಲಿಗೆ ಏರ್ ಶೋಧ ಶೆಟ್ರು ಆರವಲ್ ಬೆಂಗಳೂರು ಇತ್ತಿದ್ದು ನಮ್ಮ ಅಭಿಮಾನಿ ಯಾರು ಏನಕ್ಕೆ ಮಸ್ತ್ ಸಪೋರ್ಟ್ ಮಂತಿನಾರು ಆರು ಎನ್ನ ಮುಖಾಂತರವಾದ ಯಾನ್ ಮೇನ್ ಪಾತ್ರ ಮಂತದ್ದು ಸುಂದರ ರೈ ಮಂದಾರ ಅಕ್ಲು ಮುಕ್ಲು ಅಪಕ ಮಸ್ತ್ ಜನ ಮಲ್ಲ ತಂಡ ಇತ್ತೇನೆ ಗೊತ್ತಾನಗ ಪಡ್ತಾಂಡ ಐನ್ ಫಸ್ಟ್ ಸುವರ್ಣ ಚಾನಲ್ಗೆ ಇಂಟ್ರೆಸ್ ಮುಂದೆ ಕೊಡ್ತೀನಿ ಶಿವಣ್ಣಿ ಐದು ಬೊಕ್ಕ ಆರೇ ಒಂಜಿ ಸಾಧನೆ ಮಂತೀರಿ ನಮ್ಮ ಒಂಜಿ ಕುಡಂಜಿ ಮಲ್ಪುಗ ನೈನಣ್ಣ ಎಂಜಿನ ಒಂಜಿ ಜಾಮೆಂಜಲ್ ಲೆಕ್ಕ ಮಿಸ್ಟರ್ ಬೀನ್ ಲೆಕ್ಕ ಮಲ್ಪುಗ ಅಂತ ನಿಜವಾದ ಅವು ಎಡ್ಡೆ ಕಾನ್ಸೆಪ್ಟ್ ಬಟ್ ಐಕ್ ನಕ್ಕ ಮೂಲ ಪ್ರೋತ್ಸಾಹ ತಿಕ್ಕಿಜಿ ಅಂಡ್ ಇತ್ತೆಗೆಲ್ಲ ಕ್ಲಿಪ್ಪಿಂಗ್ ಬುಡ್ನಾಗ ಮಸ್ತ್ ಜನ ಪುಗ ಓಕೆ ಒಂಜಿ ಕಾಲರ್ ಅಲ್ಲೇರು ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸಂದೇಶ್ ಸುರತ್ಕಲಿಂದ ಹೇಳಿ ಸಂದೇಶ್ ಅವರೇ ಸರ್ ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ನಾಟಕ ಆಗ್ಲಿ ಫಿಲ್ಮ್ ಆಗ್ಲಿ ಯಾವ್ದು ನೋಡಿದ್ರು ಅದ್ರಲ್ಲಿ ತುಂಬಾ ಕಾಮಿಡಿ ಇರುತ್ತೆ, ಸಖತ್ ಎಂಜಾಯ್ಮೆಂಟ್ ಆಗುತ್ತೆ ಸರ್. ನಿಮ್ದು ಆಕ್ಟಿಂಗ್ ನೋಡುವಾಗ, ಮುಖಭಾವ ನೋಡುವಾಗ ಕೂಡ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮ ಹಿರಿಯವರದ್ದೆಲ್ಲ ಆಶೀರ್ವಾದ. ಖಂಡಿತ ಒಳ್ಳೆ ಆಕ್ಟಿಂಗ್ ಮಾಡ್ತೀರಾ ಸರ್. ನಿಮ್ಮ ಇನ್ಸ್ಪಿರೇಷನ್ ನಂಗೂ ಕೂಡ ಇದೆ. ನಾನು ಕೆಲವೊಂದು ಚಿಕ್ಕ ಪುಟ್ಟ ಆಕ್ಟಿಂಗ್ ಮಾಡಿದ್ದೇನೆ ಕಾಲೇಜ್ ಲೈಫ್ ಅಲ್ಲಿ ಆಗ್ಲಿ. ಬಟ್ ಇನ್ಸ್ಪಿರೇಷನ್ ನೀವು ಸರ್. ಕೆಲವೊಂದು ಬ್ಯಾಗ್ ಹಾಕೊಂಡು ಮಕ್ಕಳದ್ದು ಒಂದು ಆಕ್ಟಿಂಗ್ ಮಾಡ್ತೀರಾ, ಪೆದ್ದು ತರ ಒಂದು acting ಅದು ಮಾಡ್ತೀರಾ. ಇವ್ರದ್ದು ನಮ್ದು ದೇವದಾಸ್ ಕಾಪಿಗೌಡರು ತಿಳಿಕೆದ ಬಳ್ಳಿ ಸಿನಿಮಾದು, ಬಟ್ ಅದು ಓಲ್ಡ್ ನಮ್ದು ಡ್ರಾಮಾ ಬಾಬು ಅಂತ. ಹೌದು, ಎಂತದ ಅದು ಆ ರೀತಿಯಲ್ಲೆಲ್ಲ ಮಾತಾಡೋದಂತ ಒಂದು ಪಾತ್ರ. ಹಂಗೆ ಒಂದೆರಡು ಡೈಲಾಗ್ ಹೇಳ್ಬಿಡಿ, ತುಂಬಾ ಮಂದಿ ಕಾಯ್ತಾ ಇದ್ದಾರಲ್ಲ. ಎಂತ ಕತೆ ಅಂತ ಕೇಳ್ತಾರೆ ಟೀಚರ್ ಬರುವಾಗ, ಮಾತಾಡ್ತಾರೆ. ಅದೆಲ್ಲ ಟ್ರೋಲ್ ಆಗಿ ಅದು ಉಂಟು, ಅದನ್ನೇ ಹೇಳಲಿಕ್ಕೆ ನನಗೆ ಒಂದು ಮುಜುಗರ ಬರ್ತದೆ. ಕತೆ ಎಂತ ಸಲ್ಲ ಕತೆ ಸತ್ಯನಾರಾಯಣ ದೇವದ್ದು ಕತೆ. ನನ್ನ ತಂದೆ ಹೇಳ್ತಾರೆ, ಎಲ್ಲಿಗೆ ಹೋದಲ್ಲಿಗೆ ಹೋಗಬೇಡ, ಸ್ವಲ್ಪ ತಪ್ಪಿಸಿ ಹೋಗು, ಆಗ ನಿಂಗೆ ಅಲ್ಲಿ ಮರ್ಯಾದೆ ಸಿಗ್ತದೆ ಅಂತ. ಅಂದರೆ ನಾನು ತಪ್ಪಿಸಿ ಹೋಗುದು, ಆಗ ನಿಂಗೆ ಮರ್ಯಾದೆ ಸಿಗುದಿಲ್ವಾ? ಅದಕ್ಕೆ ಇದೆಲ್ಲ ನಕರೆಲ್ಲ ಮಾಡಿ ಆಗಿದೆ. ಈಗ ಅದನ್ನು ಮಾಡಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಆಗುತ್ತೆ. ಸ್ವಲ್ಪ ಒಂದು ಮೆಚ್ಯೂರ್ ಆಗಿ ಒಂದೊಂದು ಒಳ್ಳೊಳ್ಳೆ ಪಾತ್ರ ಸಿಕ್ಕಿದರೆ ಒಳ್ಳೊಳ್ಳೆ ಪಾತ್ರವನ್ನು ಮಾಡ್ತಾ ಹೋಗುವಂಥದ್ದು ಆಗುತ್ತೆ. ಮತ್ತು ಹಾಸ್ಯಕ್ಕೆ ಇದು ಮಾಡೋದಲ್ಲ, ಹಾಸ್ಯದಲ್ಲಿ ಹಾಸ್ಯ ಎಷ್ಟಿದ್ರೂ ಚೆನ್ನ, ಅದು ಓವರ್ಫ್ಲೋ ಆದರೆ ಅದು ನೋಡಲಿಕ್ಕೆ ಮತ್ತು ಮಜಾ ಸಿಗಲ್ಲ. ಅದಕ್ಕೋಸ್ಕರ ಪಾತ್ರಕ್ಕೆ ನಾವು ಪರಕಾಯ ಪ್ರವೇಶ ಆಗಬೇಕು. ಮಾತಾಡಲಿಕ್ಕೆ ಆರಲ್ ಆಗಿ ಎಷ್ಟು ಸಹ ಮಾತಾಡ್ಬೋದು, ಎಷ್ಟು ಸಹ ಒಂದು ನಕ್ರ ಮಾಡ್ಬೋದು, ಆದರೆ ಲಿಮಿಟ್ ಬೇಕು. ಕಲಾವಿದ ಅಂದರೆ ಸ್ವಲ್ಪ ಲಿಮಿಟ್. ಎಷ್ಟು ಕರ್ತರು ಒಂದೊಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ದಾನೆ ಅಷ್ಟಕ್ಕೆ ಬದ್ಧವಾಗಿದ್ದರೆ ಅದು ಲಾಸ್ಟ್ಗೆ ಸ್ಕ್ರೀನಲ್ಲಿ ಬರುವಾಗ ಅದು ಒಳ್ಳೆಯದಾಗುತ್ತೆ. ರಂಗಭೂಮಿಯಲ್ಲಿ ಏನು ಬೇಕಾದರೆ ಸೇರಿಸ್ಬೋದು, ಅದು ಲೆಂತ್ ಮಾಡ್ಬೋದು. ಸಿನಿಮಾ ಅಂದರೆ ಒಂದು ನಿರ್ದೇಶಕನ ಚೌಕಟ್ಟು ಇರುತ್ತೆ. ಅದಕ್ಕಿಂತ ಜಾಸ್ತಿ ಹೋದರೆ ಅದು ಓವರ್ ಆಗುತ್ತೆ, ಕಡಿಮೆ ಆದರೂ ಅವನು ಆ್ಯಕ್ಟ್ ಮಾಡಲಿಲ್ಲ ಅಂತ ಆಗುತ್ತೆ. ಇದರಲ್ಲಿ ಒಂದೇ ಸಮಾನವಾಗಿ ಪ್ರಮಾಣವಾಗಿ ಮಾಡಿದರೆ ಸಿನಿಮಾಕ್ಕೆ ಒಂದು ಇದಿದೆ. ನಮಗೆ ನಾವು ಸೋತೋದೇ ಎಲ್ಲಿ ಅಂದರೆ ನಮಗೆ ಎಜುಕೇಷನ್ ಇಲ್ಲ. ನಾನೀಗ ಎಲ್ರಿಗೂ ಹೇಳೋದು, ಸ್ವಲ್ಪ ಎಜುಕೇಷನ್ ಕಲೀರಿ. ನಿಮ್ಮ ತಂದೆ ಹತ್ರ ಒಂದು ಎಷ್ಟು ಕಷ್ಟಪಟ್ಟು ಅದನ್ನು ಕಲೀರಿ. ಒಂದು ಇಂಗ್ಲೀಷ್ ನಾಲೆಜಾ, ಹಿಂದಿ ನಾಲೆಜಾ, ಒಂದು ಬೇರೆ ಬೇರೆ ಭಾಷೆದು ನಾಲೆಜ್ ಇದ್ದರೆ ನಮಗೆ ಸ್ವಲ್ಪ ಅಭಿನಯಕ್ಕೊಂದು ಒಳ್ಳೆಯದಾಗುತ್ತೆ. ನಮಗೆ ಏನೋ ಪೂರ್ವಜನ್ಮದ ಪುಣ್ಯದ ಬಳಿಂದ ನಮ್ಮ ತಂದೆ ತಾಯಿ ಮಾಡಿದ ಧರ್ಮದಿಂದ ನಾನೊಂದು ಕಲಾವಿದನಾಗಿದ್ದೆ. ನಾನು SLC ಪಾಸು, ಅದು ಸಹ ಜಸ್ಟ್ ಪಾಸು. ಅದು ಏನು ಅವರಿಗೆ ಮಾರ್ಕ್ ಹಾಕುವಾಗ ಕೈ ಹೀಗಾದದ ಅಂತ ಗೊತ್ತಿಲ್ಲ. SLC ಪಾಸ್ ಅಂದರೆ ನಮಗೆ ಜನರಲ್ ನಾಲೆಜ್ ಇತ್ತು. ನನ್ನ ತಾಯಿ ಒಂದು ಕಲ್ಚರ್ ಕಳಿಸಿದ್ದಾರೆ. ನಾವೊಂದು ಗೋರಿಗುಡ್ಡೆ ಅಂತ ಒಂದು ಪ್ರದೇಶದಲ್ಲಿ ನಾವು ಬದುಕುವಾಗ ಎಲ್ಲ ಧರ್ಮದವರು ಒಟ್ಟಿಗಿದ್ದಾರೆ. ನನಗೆ ಅಂದರೆ ಒಂದು ಮುಸ್ಲಿಂ ಧರ್ಮದವರು, ಒಂದು ಮಿಷನ್ ಪ್ರೊಟೆಸ್ಟೆಂಟ್ ಧರ್ಮದವರು, ಒಂದು ಕ್ರಿಶ್ಚಿಯನ್ ಧರ್ಮದವರು, ಅದರಲ್ಲಿ ಇದನ್ನೆಲ್ಲ ನಾವು ಅದನ್ನು ಒಟ್ಟಿಗೆ ಸೌಹಾರ್ದತೆಯಿಂದ ಬದುಕಿ ಬಾಳಿದ್ರಿಂದ ನನಗೆಲ್ಲ ಅದು ವಿಷಯ ಗೊತ್ತಾಗಿದೆ. ನಾನು ಕಷ್ಟಪಟ್ಟಿದ್ದೇನೆ. ನಾನು ಮೇಸ್ತ್ರಿ ಕೆಲಸ ಮಾಡಿದ್ದೇನೆ, ಬಾರ್ಬೆಂಡು ಕೆಲಸ ಮಾಡಿದ್ದೇನೆ. ನಮ್ಮದೆಲ್ಲ ಜೀವನದೆಲ್ಲ ಟ್ರೋಲ್ ಆಗ್ತಿತ್ತು, ಅದು ಸತ್ಯನೇ ಹೇಳಿದ್ದು. ನಾನು ರಿಕ್ಷಾ ಡ್ರೈವರ್ ಆಗಿ ಅದಾಗಿ ಎಲ್ಲ ಕರ್ಮಜೀವಿಗಳು ಮಾಡಿ ನನಗೆ ಮತ್ತು ನನ್ನ ಅಭಿನಯ ರಂಗಭೂಮಿಗೆ ಬರುವಾಗ ನನಗೆ ಎಲ್ಲ ಪಾತ್ರ ಮಾಡುವಾಗ ಸ್ವಲ್ಪ ಈಸಿ ಆಯಿತು. ಏನಾದರೂ ಒಂದು ಕೊಟ್ಟರೆ ಅದನ್ನು ಈ ರೀತಿಯಲ್ಲಿ ಮಾಡ್ಬೋದು ಅಂತ. ಒಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ. ಓದು ಆತ ಯಾರು ಏರ್ ಮಗ? ನಾನು ಜಯಂತಣ್ಣನ ಪುಳ್ಳಿ ಕೊಡಕಲ್ಲ ಜಯಂತಣ್ಣನ ಪುಲ್ಯ ದಾದೆ ಮಗ ಇನ್ನ ಆಕ್ಟಿಂಗ್ ಅಂತ ಅಂದೆ ಆವು ಸಹಿತ ಶಾಲೆ ಜೊತೆ ಯಾಪ ಶಾಲೆ ಶುರುಗೆ ಅಂದೆ 4 years ಸೇರ್ದಿದ್ದಾರೆ ಐಟ್ ಕ್ವಾರ್ಟರ್ ಎಲ್ ಯು ಅಪ್ಪರ್ ಓವರ್ ಕೆಜಿ ಮಾತೊಂಡತ್ತೆ ನಮ್ಮತ್ತೆ ಐಟ್ ಇರು 5 kg ಡಾಲರ್ ಇರು 5 kg ಡಾಲರ್ ಇತ್ತೆ ಎಲ್ಲಡಲ್ಲಾರಾ ಕೇಂಡಬಲ್ಲೆ ಅಜ್ಜಿರೇನ್ ಕೇಂಡವಲ್ಲೆ ಮಮ್ಮಿ ಡ್ಯಾಡಿನ ಕೇಂಡವಲ್ಲೆ ಅಜ್ಜರೇ ಕೊರ್ಲಿ. ಹಲೋ ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ಜಯಂತ ನಮಸ್ತೆ. ಓಲು ಸುರತ್ ಕಲ್ಡುಲ್ಲಾರ ಕೊಡಕಲ್ಡುಲ್ಲಾರ? ಓಕೆ ಜಯಂತ ಅಣ್ಣ ದೇವರೆಡ್ಡ ಅಲ್ಬಡ ಎಂಚುಂಡು ಆರೋಗ್ಯ ಮಾತ ಆರೋಗ್ಯ ತೊಂದರೆ ಇತ್ತೆ ಲಾಕ್ಡೌನ್ ಆಯ್ನಾತು ಬೆಚ್ಚ ನೀರು ಬರಲಿ ಬೆಚ್ಚ ನೀರು ಬರ್ದಾದ ಒಂಚೂರು ಬೆಚ್ಚ ನೀರಿಗೆ ಲಿಂಬೆ ಬೆಳ್ಳಿತ ನೀ ಒಂದು ಪುಂಟುಲಿ ಒಂಚೂರು ಮಂಜಲ್ ಬಾರ್ದು ಇಂದುವೆ ನಮ್ಮ ಮಾಡ್ದಿತ್ತೆ ಬೇದಾಲಜಿ ದಯಪಂಡ ಐತೆ ಪೋಡಿಗೆ ಎಂಜಿನ ಆತಿನ ಮನ್ನಾಗ ಒಂಜಿ ದಿನತ್ತ ವೈರಲ್ ಫ್ಲೂ ಬತ್ತನಲ್ಲ ಆಸ್ಪತ್ರೆ ಹಿಡ್ದೆ ತೊಂಜೀರು ಅಕ್ಲೇ ಬೋರ್ಡಿಗೆ ಎಂಕಲ್ ಕೋವಿಡ್ ಬತ್ತನ ಹಾಸ್ಪಿಟಲ್ದ ಕ್ಯಾರೆಕ್ಟರ್ ಬೋಪುಣಂದು ಅಕ್ಲೇಗೆ ಬೋರ್ಡಿಗೆ ಅಪ್ಪ ನಮ್ಮ ಬದುಕು ನೆಂಚ ಪನ್ಪುಣ ಪರಿಸ್ಥಿತಿ ಬೈದನು
ಇತ್ತದ ಸ್ಥಿತಿ ಇಟ್ರು ಬೊಕ್ಕ ಒಂಜಿ ಜ್ವರ ಬತ್ತಂದಾಣ ದುಂಬು ಡಪ್ಪ ಡಾಕ್ಟರ್ ಒಂಜಿ ಮರ್ದು ಕೊಡ್ದು ಅವು ಮನದಾನಿ ಗುಣ ಒಂದಿತ್ತು ಇತ್ತೆ 7 ದಿನ ಕಾಪೇರು 7 ದಿನ ಕಾಪುನಾಗ ಜ್ವರ ತರಕ್ಕೆ ಏರ್ದುಪ್ಪುಂಡು ಬೊಕ್ಕ ಕೋವಿಡ್ ಸೈತಿ ಎಂದು ಅಪಪ್ರಚಾರ ಆಪುಂಡು ಅಂಜದುಪ್ಪುನಾಗ ನಮ್ಮನೆ ಸ್ವಚ್ಛದ ಇದು ನಮ್ಮನೆ ಸೋಷಿಯಲ್ ಡಿಸ್ಟೆನ್ಸ್ ಇದು ಒಡ್ಲ ಪೋನ ಕೊಂಚ ಮಾಸ್ಕ್ ಪಾಡ್ದು ನಮ್ಮನೆ ಒಂತೆ ಪೌಷ್ಟಿಕಾಂಶದ ಆಹಾರ ತಿನ್ನದು ನಮ್ಮನೆ ಬದುಕೋಡು ಅಂತರದ್ದು ಇದು ಈಜಿಂದ ನನ್ನ ದಾಳ ಸಾಧ್ಯನೇ ಇಜ್ಜಿ ಬಟ್ಟಸಿ ಬಣ್ಣಾಗ ನಮ್ಮ ಇತ್ತ ಈ ಕೊರೋನಾ ವೈರಸ್ 10 ಸಾಯ್ಪ ನಮ್ಮ ಓಡಿದ್ದು ಅಂದ ಓಕೆ ಚಂದನ ಥ್ಯಾಂಕ್ಸ್ ಥ್ಯಾಂಕ್ ಯು ಚಂದನ ಥ್ಯಾಂಕ್ ಯು ಬಾರಿ ಇನ್ನು ಅಭಿಮಾನಿ ಎಡ್ಡ ಆರು ಎಲ್ಲಿಡ್ತಿಲ್ಲ ಸಪೋರ್ಟ್ ತಿನ್ನಾರು ಅರ್ನ ಬಗ್ಗೆ ಪಂಡ್ರೆ ಸಾಧ್ಯ ಪಂಡಾರು ಆರು ಏನೋ ಆರ್ಮೇರ್ ಆರ್ಮೇರ್ ಪಂಡ್ರೆ ಜಾರಿಗೆ ಮಸ್ತಿ ಅನ್ನ ಇಲ್ಲಿಯ ಕೊಂಚ ಮರ್ಯಾದೆ ಗುರುಪು ನಾತಿ ಇದು ಪನೋದಿತ್ತಾರೆ ಜೋ ನಂಗೆ ಎಜುಕೇಶನ್ ಬಾರಿ ಮುಖ್ಯ ಪಂಡದು ಬಹುಶಃ ಇದು ಆಸ್ಟ್ರೇಲಿಯಾಗ್ಲ ಒಂಜಿ ಕಾರ್ಯಕ್ರಮಕ್ಕೆ ಪೋದಿತ್ತಾರೆ ಬೇತೆ ಬೇತೆ ಊರಿಗೆ ಪೋಯಾರು ಆಸ್ಟ್ರೇಲಿಯಾ ಮಂಡ್ಯ ರಮೇಶ್ ಐರ್ಲ್ಯಾಂಡ್ ಪೋದಿತ್ತ ಇಂಗ್ಲೆಂಡ್ ಪೋತೆ ಬೊಕ ಚೌಟೇರ್ನ ಎಂಕಲ್ ಅಜಿತ್ ಚೌಟೇರ್ ಪಂಡದ್ದು ದೇವಸ್ಥಾನದ ಪರಂಗಿ ಬೆಟ್ಟದಾರು 6 ನೈಜೀರಿಯಾಗೆ ತರ್ಪದಿರ ನಾನು ಅವಳೊಂಜಿ ಏತೊಂಜಿ 100 ಜನ ಒಂಜಿ ತುಳು ತಕ್ಲುಪ್ಪೇರು ಒಂಜಿ 150 ಜನ ಕನ್ನಡದ ಕುಲುಪ್ಪೇರು ಅಕ್ಲೇಗ ಪ್ರೋಗ್ರಾಮು ನಮ್ಮ ಕುಲು ಬೋರ್ಡ್ ಬಂದಿನ ನಾನು ತರ್ಪದಂಕ ಮಸ್ತ್ ಟ್ರೀಟ್ ಮಂದಿನಾರ ಅರ್ನ ಬಡಿದಿ ರೇಣುಕ ಚೌಟ ಮಸ್ತ್ ಸಪೋರ್ಟ್ ಮಂದಿರು ದೇವನಾಗ ಎರಡು ಪ್ರೀತಿ ಮನ್ ಬಂದ ಕುಲು ಏರ್ಲಜ್ಜಿ ಯಾನೊಂಜಿ ಬದುಕಡು ಒಂಜಿ ಯಾನಿ ಸ್ಥಿತಿಗೆ ಬರೋಡು ನಾಡ ಇನ್ನೊಂಜಿ ಬೊಂಬೈದ ಅಭಿಮಾನಿಲು ಮಾತ ಸಂಘದ ಬಂಡ್ರ ಸಂಘ ಬಿಲ್ಲವ ಸಂಘ ವಿಶ್ವಕರ್ಮ ಸಂಘ ದ್ರಾವಿಡ ಸಂಘ ಬ್ರಾಹ್ಮಣ ಸಂಘ ತುಳುಕೂಟ ಮಸ್ತ್ ಪೂರ ಕಡೆ ಇಟ್ಲ ಪೂರ ಸಪೋರ್ಟ್ ಮಲ್ತಿನ ಕುಲು ಬೊಕ್ಕ ಇನ್ನೊಂಜಿ ಅನ್ನಿ ರಾಗುಟಿ ಶೆಟ್ಟಿ ಮುನ್ಕೂರು ಪಣದು ನಮ್ಮ ಮುನ್ಕೂರ್ದಲ್ಲ ಪಣಿ ದೇವಸ್ಥಾನ ಮತ ಕಟ್ಟದಿರ ದುರ್ಗಾ ಪರಮೇಶ್ವರಿ ಆರ್ ಅನ್ನೆ ಇನ್ನೊಂದು ಗಾಡ್ ಫಾದರ್ ಲೆಕ್ಕ ಆರ್ ನಮ್ಮ ಮಗೇನೆ ಕುಡ್ಲ ಕ್ಯಾಫೆ ಸಿನಿಮಾದ ಇದೀನಿ ರಂಜನ್ ಶೆಟ್ಟಿ ಅಂಚೆ ಪುನಃ ಆರೆನ್ನೊಂಜಿ ಪಾಲ್ದೊಂಜಿ ನಮ್ಮದ ಬದುಕದ ರಂಗಭೂಮಿದೊಂಜಿ ಗಾಡ್ ಫಾದರ್ ದೇವರ್ ಲೆಕ್ಕ ಬೊಕ್ಕ ಡಾಕ್ಟರ್ ಮೋಹನ್ ಆಳ್ವೇರ್ ಆರೆನ್ನ ಮಸ್ತ್ ಬರತೆ ನೆಟ್ಟು ಪುರ ಅಂಚೆ ಮಸ್ತ್ ಜನ ದೋಸ್ತ ಕುದರ ಬಂಡ್ರೆ ಒಂದಿ ಬೊಕ್ಕ ಒಂಜಿ ಬಿಲ್ಲಾವ ಸಂಗಡ ಒಂಜಿ 2-3 ಜನ ಎಡ್ಡೆ ಒಂಜಿ ಹೆಂಗ್ ಸಪೋರ್ಟ್ ಬಂದಿನ ಅಂಚೆ ಪುನಗ ಹೆಂಗ್ ಮಾತಂದ ಇಟ್ಲ ಮಲ್ತೇರು ಮುಸ್ಲಿಮ್ಸ್ ಧರ್ಮಡ್ ಕ್ರಿಶ್ಚಿಯನ್ಸ್ ಧರ್ಮಡ್ ಬೊಕ್ಕ ಪೂರಾ ಜಾತಿ ಧರ್ಮಡ್ ಪೂರೆಲ್ಲ ಹೆಂಗೆ ಸಪೋರ್ಟ್ ಮಲ್ತೀರಿ ಮಸ್ತ್ ನನ್ನ ಮೋಕೆ ಮಲ್ತೀರಿ ಯಾನೊಂಜಿ ಬಾರ್ಡ್ರ್ ಕೇರಳದ ಬಾರ್ಡ್ರ್ ಒಂಜಿ ಜನಾಂಗ ಉಂಡು ಆ ಜನಾಂಗದ ಕುಲು ಇಲ್ಲಡೆಲ್ಲ ಎತ್ತದು ಇಲ್ಲಡ ಸನ್ಮಾನ ಅಂತೀರಿ ಅವಿಂಕ ಇದು ಒಂದೊಂದು ಪಂಡ್ರೆ ಗೊತ್ತಾಗ ನಮ್ಮ ಮಂಜೇಶ್ವರದ ಅಲ್ಪದ ಅಕ್ಕಲ ಇಲ್ಲಾಡಿ ಹಿಂಗೆ ಆಶ್ಚರ್ಯ ಉಂಡು ಚಕ್ಕಲೊಂಜಿ ಪಾಪದೊಂಜಿ ಕಲ್ಚರ್ ಬೇತೆ ಪಾಪ ಅಕ್ಕಲು ಏನೋ ಮೋಕೆ ಒಂದಿನ ರೀತಿ ಇಂಚಿನ ಪೂರ ಬದುಕುನು ಪಡೆ ಒಂದಿನ ಎನ್ನಾತ್ ಮಲ್ಲ ತುಳು ಚಿತ್ರರಂಗಡ ಸುಖಿ ಜೀವಿ ಏರ್ಲಜ್ಜೇರು ಮಾನಸಿಕ ಮಸ್ತ್ ಯಾನ್ ಫೀಲ್ಡ್ ಉಲ್ಲ ಬಟ್ ಹೆಂಗ್ ಕೊಡ್ತೀನಿ ಅಂಜಿನ ಸಪೋರ್ಟ್ ಏರೆಗಳ ಕೊಡ್ತಿದ್ದೀರಿ ದಯ ಬಣ್ಣಾಗ ಆತ್ ಕೊಡ್ತೀರಿ ಒಂಜಿ ಕಲಾವಿದೆ ಬರಾವಿಜ್ಜ ಅಂದೆ ಇಂಗ್ಲೆಂಡ್ ಬೋದು ಐರ್ಲ್ಯಾಂಡ್ ಬೋದು ಆಸ್ಟ್ರೇಲಿಯಾ ಬೋದು ಅಥವಾ ನೈಜೀರಿಯಾ ಬೋದು ಗಲ್ಫ್ ಕಂಟ್ರಿ ಸುಮಾರು ಸರ್ತಿ ಬೋತೆ ಸರ್ತಿ ದುಬೈ ಬೋತೆ ಕುವೈಟ್ ಕತರ್ ಮಸ್ಕತ್ ಬ್ಯಾರಿ ನಿಂಚ ಮತ ಅಂದು ಐದು ಬೊಕ್ಕ ಹೆಂಗೆ ಕೊಂಚ ಕರ್ನಾಟಕದೊಂದು ವೇದಿಕೆ ದಿಕ್ಕಿನ ಮಜೋಟ್ ಹಾಕಿ ಜನಕ್ಕೆ ಗೊತ್ತಾಣದು ವರಿ ಕಲಾವಿದೆ ಸೌತ್ ಕೆನಡಾ ಉಲ್ಲೇ ಬಣ್ಣದ ಪ್ರೋತ್ಸಾಹ ಅಂತೀರಿ ಪೂರ ಹೆಂಗೆ ಭಾಗ್ಯ ದಿಕ್ಕ ಪುನಃ ತೃಪ್ತಿ ಅತೃಪ್ತಿ ತೃಪ್ತಿದಾಯಕ ಅಲ್ಪ ಆಸ್ಟ್ರೇಲಿಯಾ ಎಸ್ ಅವ್ರ ನೋಟು ಮುಗಿತಿದ್ದಾರಿಗೆ ಪೂರ ಪಾತೆರಾಗತ್ತೆ ಪೂರ ಅವು ಬಣ್ಣಾಗ ಯಾನ್ ಅಲ್ಪ ಮನ್ಪುರಗೆ ನನಗೆ ಆಸ್ಟ್ರೇಲಿಯಾ ಬೋದಾದ ಆಸ್ಟ್ರೇಲಿಯಾ ಅಲ್ಲ ಮನ್ಪೇರ ಆಯ್ಜಿ ಇಂಕ್ ಬಂಡ ಇಂಗ್ಲಿಷ್ ಎಜುಕೇಶನ್ ಇಜ್ಜಂದೆ ಏರ್ಲಾಗ ಎಸ್ ಇಜ್ ನಾನು ಓಕೆ ನೋ ಎಸ್ ಥ್ಯಾಂಕ್ ಯು ಖಾಲಿ ಭಾವನೆ ಬದುಕದ ಬೈದಿನಿ ನಾನು ಆಸ್ಟ್ರೇಲಿಯಾ ಈ ಭಾಷೆಗೆ ಭಾವನೆ ಮುಖ್ಯಗೆ ಭಾವನೆ ಎತ್ತಂದ ಅರ್ಥ ಆಪಣಿಗೆ ಎದುರುದಾಗ ಭಾಷೆ ಗೊತ್ತಿಜ್ಜಿನಲ್ಲ ಅಂಚೆನೇ ಬದುಕದ ಬೈದಿನಿ ನಾನು ಗಲ್ಫ್ ಕಂಟ್ರಿ ಬೋದು ದಯಮಾಡಿ ಅಲ್ಪದ ಒಂಜಿ 2 ಫೋಟೋಸ್ ಯಾನು ತುಯೆ ಇರ್ನ ಅಲ್ಪದ ಕುಲು ಇದಕ್ಕೆ ಸೆಲ್ಫಿ ದೆತ್ತದ ಪೋಸ್ಟ್ ಮಲ್ತಿತ್ತೇರಿ ಆಸ್ಟ್ರೇಲಿಯಾದ ಅಕ್ಲು ಪೂರ ಬ್ಯಾಂಗ್ಳೂರ್ದ ಕುಲಿತೆ ಮೆಲ್ಬೋರ್ನ್ದ ಸಿಡ್ನಿದ ಸುಮಾರು ಪುದರ್ ಉಂಡು ಅಕ್ಲು ಮಸ್ತ್ ಸಪೋರ್ಟ್ ಮಲ್ತೀರಿ ಅಂದ್ ಗೌಡ್ರು ಸುರೇಶ್ ಗೌಡ್ರು ಅಕ್ಲು ಗೌಡ್ರು ಪ್ರವೀಣ್ ಗೌಡ್ರು ಸುಮಾರು ಸಪೋರ್ಟ್ ಮಸ್ತ್ ಪ್ರೀತಿ ಮಂದಿ ಆಸ್ಟ್ರೇಲಿಯಾ ಸಿಡ್ನಿ ಆಸ್ಟ್ರೇಲಿಯಾದ ಉಲಾಯ್ಡ್ ಸುಮಾರು ಕಂಟ್ರಿ ಉಂಡು ಅವ್ಲು ಮಸ್ತ್ ನಮ್ಮದು ಮುಜಿಬಟ್ಟು ಉಂಡಿಗೆ ದೇಶ ಅಂದ್ ಬಟ್ ಪರ್ತ್ ಸಿಡ್ನಿ ಬ್ರಿಸ್ಬೇನ್ ಬೊಕ್ಕ ಮೆಲ್ಬೋರ್ನ್ ಸುಮಾರು ಇಡೀ ಆಸ್ಟ್ರೇಲಿಯಾಗೆ ಕಾಲರ್ ಹಲೋ ನಮಸ್ತೆ ನಮಸ್ತೆ ಲಕ್ಷ್ಮೀಶ್ವರ ನಮಸ್ಕಾರ ಅಣ್ಣ ಹೇರ್ ಬಾತಿಯರ್ನು ಮಮ್ಮಿ ಕೊಡ್ಯಾಲ್ ಬಾಯ್ ನಮಸ್ಕಾರ ಕ್ಯಾಡ್ಕದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಕಲಾವಿದರಿಗೆ ಮಸ್ತ್ ಸಪೋರ್ಟ್ ಅದಾರ ಇತ್ತ ಕರ್ನಾಟಕ ಜನಪದ ಪರಿಷತ್ತದ ಅಧ್ಯಕ್ಷರದ್ದು ಅರ್ನ ಜನಪದ ಸ್ಟಾರ್ಟ್ ಆನಾಗಾನೆ ಪಾಪ ಲಾಕ್ಡೌನ್ ಅಂಡಿ ಜನಪದ ನಾಡಿನ ಸ್ಥಿತಿ ಜತ ಪಮ್ಮೆನ ಪಮ್ಮೆನ ಬಲ್ಲ ಹೆಂಚೋಲ್ಲರು ಸೌಖ್ಯ ದಯಮಣ್ಣ
ಯಾನ್ ಫೋನ್ ಮಲ್ಪುನ್ ದಯ ಬಂಡ ನವೀನ್ ಪಾಟೀಲ್ ಹಾ ಪಮ್ಮೇಣ ಪಲ್ಲೆ ಆ, ನವೀನ್ ಪಾಟೀಲ್ ಒಂಜಿ ಎಂಕ್ ಖುಷಿ ಬಂದ್ ದಾದ ಬಂಡ ಈರೆಡ ಒಂಜಿ ಕಾಂಪ್ರಮೈಸ್ ಇಜ್ಜಿ ಕಲೆಕ್ಟ್ ಏರೆಡಲ್ಲ ಬೊಕ್ಕೊಂಜಿ ಏರೆಡಲ್ಲ ಒಂಜಿ ಇಂದಿಜ್ಜಿ ಈಗ ಪಗೆ ಮಾನಕುಲ್ಲ ಇಜ್ಜೆಂಕ್ ಪಗೆ ಮಾನಿ ಮಂತಿನಾದ್ರೆ ಇಜ್ಜೆಂಕ್ ನಿಜವಾದಲ್ಲ ಇದು ಪ್ರೀತಿ ಪ್ರೇಮ ಪೂರಲ್ಲ ಉಂಡು ಯಾನ್ ಇರ್ನಂಗೆ ಮಲ್ಲ ಅಭಿಮಾನಿ ಯಾ ನೀರ್ನ ಬಾರಿ ಮಲ್ಲ ಒಂಜಿ ಮುಟ್ಟದ ಒಂಜಿ ಸಂಬಂಧಿ ಲೆಕ್ಕ ಅವು ಗೊತ್ತು ನೀರಿಗೆ ಖಂಡಿತವಾಗಲ್ಲ ಹಾ ಏಮನ್ನ ಫ್ಯಾಮಿಲಿ ಬ್ಯಾಂಡ್ ಇಟ್ಲಕ್ಕೆ 100% ಅವು ಬಲ್ಲೆ ಪಂಡ ಪಮ್ಮಿಗೆ ಎಂಕ್ಲ ಮಸ್ತ್ ಚೊರ ಪುರ ಬರಾಪು ಬಟ್ ಎನ್ನ ಕ್ಯಾರೆಕ್ಟರ್ ಪಮ್ಮೆನ್ನ ಗೊತ್ತುಂಡು ಅಂಚದ ಪುನಃ ಪಮ್ಮೆನ್ನೆ ಕೆಲವು ಸರ್ತಿ ದಯಮಲ್ ಪೂಜಾರಿ ಅವು ಮಲ್ಪಲೆ ಮಲ್ನಾಗೆ ಆಡ ಚೊರ ಮಾತಾಡಿದಿನಲ್ಲ ಉಂಡು ಅಂಚ ಅದು ನೇರ ನೋಡಿತ್ತ ಒಂಜಿ ವ್ಯಕ್ತಿತ್ವ ಯಾರ್ನ ಲಂಚೆನೆ ಸೀದಾ ಪುನಗಾರ ಮಸ್ತ್ ಕ್ಯಾಡ್ಕದ ಕಲಾವಿದರ ನೆಕ್ ಮತ್ತೆ ಮಸ್ತ್ ಕೈ ಖರ್ಚು ಮಂತದೇ ಮಸ್ತ್ ಅಂಚದಿದ್ದ ಜಾನಪದ ಒಂಜಿಂದಾರಿಗೆ ಒಂಜಿ ಪೋಸ್ಟ್ ತಿಕ್ಕದು ಅವಕ್ಕೆ ಅಂಕಲ್ ಪಂಡ ನಮ್ಮ ಒಟ್ಟಿಗೆ ಸೇರಿದ ಬುರ ಮಲ್ಪುಗ ಸಪೋರ್ಟ್ ಮಲ್ಪುಗ ಮೂಲೆ ಮೂಲೆ ಜಾನಪದದ ತೆರಿದಿನಕುಲು ಮಸ್ತುಲೇರು ಪಾಪದಕುಲು ನಮ್ಮ ಅಕ್ಕಲಡೆ ಪೋಯಿಂದ ಆತನಿಗೆ ಈ ಲಾಕ್ಡೌನ್ ಸಮಸ್ಯೆ ಆಂಡ್ ಈ ಲಾಕ್ಡೌನ್ ಸಮಸ್ಯೆ ಆಗ್ಬೇಕು ಅಂಕುಲ್ ಅರ್ನ ಒಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಸೇರಿ ಪ್ರಧಾನ ಕಾರ್ಯದರ್ಶಿ ಆವಡ್ ಪಮೇಣ ಎಂಗುಲ್ನ ಸಪೋರ್ಟ್ ಉಂಟು ಎಂಗುಲ್ನ ಸಪೋರ್ಟ್ ಉಂಟು ಓಕೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಪಮ್ಯಣ್ಣ ಥ್ಯಾಂಕ್ ಯು ಬಾರಿ ಇನ್ನು ಬಾರಿ ಕೈತಲ್ದ ಅಂದೆ ಅನ್ನ ಬಾರಿ ಒಂಜಿ ಆತ್ಮೀಯರು ಬಾರಿ ಬಾರಿ ಎದುಡು ಮಾತ್ರ ದಡಬಡ ಬಾತೇರು ಆರೊಂಜಿ ಸಿನಿಮಾ ಮಂತೇರು ಎಡ್ಡೆ ಖರ್ಚು ಮಂತೇರು ಬಟ್ ಅವು ಕಾರಣಾಂತರ ಮುಖಾಂತರ ಅರ್ನೆಡ್ದು ಮಿಸ್ಟೇಕ್ ಅತ್ತು ಅರೆನ ಮಿತ್ ಡೈರೆಕ್ಟರ್ ಅಕುಲು ಮುಕುಲ ಅಂತಿನ ಪ್ರಾಬ್ಲಮ್ ಕಾರ್ಯಗಳು ಇಂಟ್ರೆಸ್ಟ್ ಲ ಕಮ್ಮಿ ಆಣ ಬುಡ್ದು ಬುಡಿ ರೈಟ್ ಒಂಜಿ 2-3 ಆರ್ಟಿಸ್ಟ್ ನಕುಲು ಇಜ್ಜೆರು ಹೀರೋ ತೋರಾದು ಹೋತೇರು ಕಂಡವಟೆ ತಂಚದ ಮ್ಯಾಚಿಂಗ್ ಮಲ್ಪ ಕಂಟಿನ್ಯೂಟಿ ತಿಕ್ಕೊಂದಿಜ್ಜಿತ್ತೆ ಓಕೆ ತೊಂದರೆ ಇಜ್ಜಿ ಸೊ ನಮಕ್ ಒಂಜಿ ಮೇಯ್ನ್ ದಾದ ಪನ್ನಾಗ ದುಂಬು ಎಂಚ ಪನ್ನಾಗ ಒಂಜಿ ಸಿನಿಮಾಡು ಬೇತೆ ಭಾಷೆದ ಸಿನಿಮಾಡು ನಮ್ಮ ತುಳು ತುಳು ಕನ್ನಡ ನಮ್ಮ ಮೂಲು ಕುಡ್ಲದ ಕನ್ನಡ ಪಾತೇರು ಏರು ಪಂಡದವ್ಲು ಅಪಾಸ್ಯ ಮಂತ ಒಂಜಿ ಡೈಲಾಗ್ ಪೂರ ಪಾಡೊಂದಿತ್ತೆ ಅಕುಲ್ ತೆರಿದಿನ ಮಿಸ್ಟೇಕ್ ಕಾಶಿನಾಥ್ ಸರ್ ಮತ ಆರು ಮಂಗಳೂರು ಮಂಜುನಾಥ ಮನಂತಿನ ಮಣ್ಣಾಗ ಆರು ಕುಂದಾಪುರ ಕನ್ನಡ ಪಾತಿರು ಅಂತೀವಿ ಒಂಜಿ ಕಾಲರ್ ಹಲೋ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಏರ್ ಮಾತೇನು ಸರ್ ಇದು ವಿಕಾಸ್ ಅಂತ ಹೇಳಿ ಬೆಂಗಳೂರಿನ ಒಂದು ಖಾಸಗಿ ಚಾನೆಲ್ ನ ಕ್ರೈಮ್ ರಿಪೋರ್ಟರ್ ಹೇಳಿ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ನವೀನ್ ಅವರಲ್ಲಿ ಒಂದು ಕಾಮಿಡಿ ಆಕ್ಟರ್ ಆಗಿ ನಿಮ್ಮಲ್ಲಿ ಒಂದು ಸೀರಿಯಸ್ ಪ್ರಶ್ನೆ ಏನ್ ಸರ್ ಹೇಳಿ ಸರ್ ಈಗ ಈಗಿನ ಪರಿಸ್ಥಿತಿ ಲಾಕ್ಡೌನ್ ಸಂದರ್ಭದಲ್ಲಿ ಚಲನಚಿತ್ರ ಎಲ್ಲ ರಂಗ ಕೂಡ ಚಿತ್ರರಂಗ ಎಲ್ಲರೂ ಕೂಡ ಸಫರ್ ಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ತುಳು ಚಿತ್ರರಂಗದ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಹೇಗಿದೆ ಯಾಕಂದ್ರೆ ಇನ್ನೊಂದು 2 ವರ್ಷಗಳ ಕಾಲ ಇದೇ ರೀತಿಯಂತ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತೀವಿ ಸೊ ಅಷ್ಟರ ಮಟ್ಟಿಗೆ ತುಳು ಚಿತ್ರರಂಗದ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಹೇಗಿದೆ ಅಂತ ತುಂಬಾ ಹೇಳಲಿಕ್ಕೆ ಆಗೋದಿಲ್ಲ ಸರ್ ಈಗ ಕನ್ನಡ ಕಲಾವಿದರಂದ್ರೆ ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇದೆ ಕನ್ನಡದ್ದು ಸಹ ಹಾಗೆ ಇದೆ ಸೀರಿಯಲ್ನವರು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಬದುಕ್ತಿದ್ದಾರೆ ಈಗ ನಮ್ಮದು ತುಳು ರಂಗಭೂಮಿ ಮತ್ತು ಕನ್ನಡ ರಂಗಭೂಮಿಯ ಮತ್ತು ತುಳು ಸಿನಿಮಾ ಮತ್ತು ಕನ್ನಡ ಸಿನಿಮಾ ಕೂಡ ಒಂದೇ ರೀತಿಯಾಗಿದೆ ಸರ್ ಅದು ದೊಡ್ಡ ಮಟ್ಟದಲ್ಲಿ ನಷ್ಟದಲ್ಲಿದೆ ಇದು ಒಂದು ಚಿಕ್ಕ ಮಟ್ಟದ ನಷ್ಟದಲ್ಲಿದೆ ಅಂದರೆ ಒಂದು 4-5 ಸಿನಿಮಾಗಳು ನಂದೇ ಬರಲಿಕ್ಕೆ ಇದೆ ಅದು ಪಾಪ ಈಗ ಫ್ರಿಜ್ಜಲ್ಲಿ ಇಟ್ಟಾಗೆ ಒಂದು ಬಾಕ್ಸಲ್ಲಿ ಇಟ್ಟುಬಿಟ್ಟಿದ್ದಾರೆ ಅದನ್ನು ಯಾವಾಗ ತೆಗಿಬೇಕಂತ ಸಹ ಗೊತ್ತಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್ ಈಗ ಅಂದರೆ ನಾವೆಲ್ಲ ಸೋತೆವು ಸರ್ ನಾವಂದರೆ ಮೊದಲು ದುಡ್ದದನ್ನು ನಾವು ಬದುಕ್ತಾ ಇದ್ದೇವೆ ಆದ್ರೂ ಇನ್ನು ಹೇಗೆ ಬದುಕುವುದು ಅಂತ ಪ್ರಶ್ನಾರ್ಥಕ ಲೈಫಲ್ಲಿ ಇದ್ದೇವೆ ನಾವು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈಗ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಜಾನ್ ಪ್ರೈಮ್ಗಳಾಗಿರ್ಬೋದು ಅದು ನಮ್ಗೆ ಹಿಂದಿ ಮೂವಿ ಅವೆಲ್ಲವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ತುಳು ಮೂವೀಸ್ ಗಳನ್ನು ಕೂಡ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ಹೌದು ಸರ್ ಅಂದ್ರೆ ನಮ್ದು ಸೀಮಿತವಾದ ಮಾರುಕಟ್ಟೆಯಿಂದ ನಾವು ಸೋತು ಹೋಗಿದ್ದೇವೆ ಬಟ್ ಮಾತಾಡುವಂಥ ದೊಡ್ಡ ಲೆವೆಲಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ತುಳುನಾಡಿನವರು ತುಂಬ ಮಂದಿ ಇದ್ದಾರೆ ತುಳು ಭಾಷೆ ಮಾತಾಡುವವರು ಆದರೂ ಅಮೆಝಾನ್ ಪ್ರೈಮ್ನವ್ರು ತಗೊಳ್ಳುವಷ್ಟು ಕೆಪಾಸಿಟಿ ಇಲ್ಲ ಈಗ ತುಳು ಸಿನಿಮಾ ಅದು ಬಂದರೆ ನಮಗೊಂದು ಬದುಕಿದೆ ಸರ್ ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹಣ ಮಾಡಿದವರು ಬದುಕ್ತಾ ಇದ್ದಾರೆ ಸರ್ ಆದ್ರೆ ಕೆಲ ಮಟ್ಟದಲ್ಲಿ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅವರು ಸೋತರು ಸರ್ ಅವ್ರದ್ದು ಕೆಲವು ವಿಷಯ ಹೇಳುವಾಗ ನಮಗೆ ಮನಸ್ಸಿಗೆ ನೋವಾಗುತ್ತೆ ನೋಡಿ ನಾವು ಕಲಾವಿದರು ಫೇಸ್ ಮುಖಾಂತರ ಬದುಕ್ತಾ ಇದ್ದ ಇದನ್ನೆಲ್ಲ ತೋರಿಸ್ಕೊಟ್ಟವರು ಹಿಂದಿನವರು ಅವರೀಗ ಸೋತಿದ್ದಾರೆ ಅವರು ನಮ್ಮನ್ನು ಸ್ಕ್ರೀನಿಗೆ ಇಂಟ್ರೊಡ್ಯೂಸ್ ಮಾಡಿದವರು ನಾವು ಬದುಕ್ತಿದ್ದೇವೆ ಸ್ವಲ್ಪ ಆದರೂ ಈ ಕ್ಯಾಮರಾಮ್ಯಾನು ಡೈರೆಕ್ಟ್ರು ಟೆಕ್ನಿಷಿಯನ್ಸು ಎಲ್ರಿಗೂ ಪೆಟ್ಟು ಬಿದ್ದಿದೆ ಸರ್
ಇದು ದಯವಿಟ್ಟು ಈ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕಂದ್ರೆ ಈ ಕೊರೋನಾ ಮಹಾಮಾರಿಗೆ ಬೇಗ ಔಷಧ ಸಿಗಲಿ, ಆ ಸೋಷಲ್ ಡಿಸ್ಟೆನ್ಸ್ ಅಂತ ಇತ್ತದನ್ನು ಹತ್ತಿರ ತರಲಿ ಅಂತ ನಾವು ಈಗ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು. ದೇವರ ಆ ಸಂಸಾರಕ್ಕೆ, ಆ ಫ್ಯಾಮಿಲಿಗಳಿಗೆ ಆ ಕಷ್ಟಗಳನ್ನು ತಡ್ಕೊಳ್ಳೋಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡಲಿಕ್ಕಿಲ್ಲ. ಈಗ ದೊಡ್ಡ ದೊಡ್ಡವ್ರದ್ದು ಇದಕ್ಕೆಲ್ಲ ಸಹಾಯ ಮಾಡಬೇಕು. ಟೆಕ್ನಿಷಿಯನ್ ಅವರಿಗೆ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಕೋಟಿ ತಗೊಂಡಿದ್ದಾರೆ ತುಂಬ ಅವರು ಸ್ವಲ್ಪ ಆದರೆ ಅವರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದರೆ ಅವರ ಜೀವನದ ಬದುಕಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಇಷ್ಟೇ ಹೇಳಲಿಕ್ಕೆ ಮತ್ತೆ ಏನಾಗೋದಿಲ್ಲ, ಏನು ಹೇಳಲಿಕ್ಕೆ ಸಹ ಗೊತ್ತಾಗೋದಿಲ್ಲ. ಒಳ್ಳೆಯವರು ಸಾಯ್ತಾರೆ, ಕೆಟ್ಟವರು ಬದುಕ್ತಾ ಇದ್ದಾರೆ ಈಗ. ಅದೇ ಆಗಿರೋದು. ಥ್ಯಾಂಕ್ ಯು ಸರ್, ದೂರದ ಬೆಂಗಳೂರಿಂದ ಕರೆ ಮಾಡಿದ್ದೀರಾ. ಸೊ ಬಹಳ ಪ್ರೀತಿ ಇಟ್ಟು ಅಲ್ಲ, ಒಳ್ಳೆ ವಿಷಯ ಅಂದ್ರೆ ಅವ್ರು ಹೇಳುದು ಒಂದರಲ್ಲಿ ಮಾತಲ್ಲಿ ಅರ್ಥ ಇದೆ. ಅಂದ್ರೆ ಟೆಕ್ನಿಷಿಯನ್ ಅವರು ಹೌದು, ತುಂಬಾ ಎಲ್ರಿಗೂ ಒಟ್ಟು ಪೆಟ್ಟು ಎಲ್ಲರೂ ಈಗ ಬೇರೆ ಬಿಡಿ. ಈಗ ನಮ್ಮ ಟಿವಿ ಒಂದು ಚಾನಲ್ ಇದೆ, ಇನ್ನೊಂದು ಚಾನಲ್ ಇದೆ. ಇಲ್ಲಿಯ ಬದುಕು ಕೂಡ ಕಷ್ಟಕರವಾಗಿದೆ. ಪ್ರೋಗ್ರಾಮ್ ಮಾಡಲಿಕ್ಕೆ ಸ್ಪಾನ್ಸರ್ ಸಿಗೋದಿಲ್ಲ, ಏನೋ ಇದು ದೊಡ್ಡ ಇದಲ್ಲ ಮಟ್ಟಿನಲ್ಲೆಲ್ಲ, ಅವರವರದ್ದು ಕಷ್ಟ ಅವರವರಿಗೆ ಗೊತ್ತಿದೆ. ಈಗ ಸರ್ ಹೇಳಿದಾಗೇನೆ ಎಷ್ಟು ಮಂದಿ ಸೋತಿದ್ದಾರೆ ಈಗ ತೋರಿಸಿದವರು ನಾವೆಲ್ಲ ಸ್ವಲ್ಪ ಬದುಕ್ತಿದ್ದೇವೆ. ಹೌದು, ತೋರಿಸ್ತಾ ಇಲ್ಲ ಅಷ್ಟೇ. ನಮ್ಮನ್ನು ಸಿನಿಮಾ ಮುಖಾಂತರ ತೋರಿಸಿದಂಥ ಕರ್ತರು, ನಿರ್ದೇಶಕರು, ಕ್ಯಾಮರಾಮ್ಯಾನ್ ಅವರೆಲ್ಲ ಪಾಪ ಕಷ್ಟದಲ್ಲಿ. ಇಡೀ ಒಂದು ಸಿನಿಮಾ ಆಗ್ಬೇಕಂದ್ರೆ ತುಂಬಾ ತಂಡ ಇದೆ. ಅದಕ್ಕೆ ಆ ಭಗವಂತನಲ್ಲಿ, ಆ ಪ್ರಕೃತಿಯ ಮೇಲೆ ನಾವು ಭಾರ ಇಡಬೇಕಷ್ಟೇ ಅಷ್ಟೇ. ಓಕೆ, ಸೊ ಅದೇ ಮಾತಾಡ್ತಾ ಇದೆ, ಕಾರ್ಯಕ್ರಮ ಮುಗಿಸುವಂತ ಹೊತ್ತು ಕೂಡ ಆಗ್ತಾ ಇದೆ. ನಮ್ಮ ತುಳು ಅಂದ್ರೆ ನಮ್ಮ ಇಲ್ಲಿ ಕನ್ನಡ, ನಮ್ಮ ಕನ್ನಡವನ್ನ ಅಲ್ಲಿ ಅಪಹಾಸ್ಯ ಮಾಡ್ತಾ ಇದ್ರು. ಅದು ಈ ಉಳಿದವರು ಕಂಡಂತೆ ಚಿತ್ರ ಬಂದ ಮೇಲೆ ಅವರ ಅಭಿಪ್ರಾಯ ಬದಲಾಯಿತು. ನೀವು ಮಜೆ ಟಾಕೀಸಿಗೆ ಹೋದಾಗ ಇಲ್ಲಿ ಕನ್ನಡ ಮತ್ತು ಅಲ್ಲಿ ಕನ್ನಡ ಸ್ವಲ್ಪ ಬದಲಾವಣೆ ಇದೆ. ಅದು ನಿಮ್ಗೆ ಏನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಾ? ಏನಂದ್ರೆ ನಂದು ಪಾತ್ರ ಸೃಷ್ಟಿಯಾಗಿತ್ತು ಮಜೆ ಟಾಕೀಸ್ ಅಲ್ಲಿ. ನನ್ನ ಗುಂಡು ಮಾಮ, ನನ್ನ ಒಂದು ಮಗಳು ಮಂಡ್ಯ, ಒಂದು ಮಗ ಆ ಕಡೆ ಉತ್ತರ ಕನ್ನಡ, ಈ ರೀತಿಯಲ್ಲಿ ನನಗೆ ಮಿಕ್ಸ್ ಒಂದು ಕ್ಯಾರೆಕ್ಟರ್. ನಾನು ಏನ್ ಹೇಳಿದ್ರು ಜನರಿಗೆ ಅರ್ಥ ಆಗುವಾಗಿತ್ತು. ಲಾಸ್ಟ್ ಟೈಮ್ ಮೊದಲಿದು ದಿನೇಶ್ ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ. ತಿಲಕ್ ಚಿಲಿಮಿದ್ ಬಂದ ತಿಲಕೆರೆ ನವೀನರ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ನಿರ್ಮಲಾ ಟ್ರಾವೆಲ್ಸ್ ರೇಖೇಂದುಪ್ಪಾರ್ ಗೊತ್ತಾನೆ ನಮ್ಮ ಒಂಜಿ ಅಸಲ್ಡ್ ಒಂಜಿ ಒಟ್ಟಿಗೆ ಮಂತಿತ್ತ ರೋಲ್ ನೆನಪುಂಡೆ ಒಂಜಿ 20 years ಕರೀನಾನ್ ಅದೇ ಅಂದ 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 ಐದು ಒಕ್ಕ ಅವೇ ಇದು ನಮ್ಮ ಲೋಕೇಶ್ ಯಾರನೊಟ್ಟಿಗೆ ಪುರ ಪೂನ ಶಿರಡಿಗೆ ಪೋನಾಗ ಪುರ ಅವರ ಪಾತ್ರ ನೆನಪುಂಡೆ ಕಾಲೇಜಿ ಹುಷಾರುಲ್ಲ ಈಗ ನಮ್ ಚೂರು ಟೂರು ಪುರ ಒಂಚೂರು ಕಮ್ಮಿ ಅಂಡ ಟೂರು ಬರ್ಪಿನ ಜನಕ್ಕುಲು ಎಂಡಕೇನು ಆ ರೀತಿಯ ಗುಡ್ಡು ಮಾಮ ರೋಲ್ ದಾಯಿ ಬಂದು ಮಂತಿರು ಬಂದು ಎಂಡಕ್ಕೆ ಎಂಕಲ ಡೌಟ್ ಬಂದು ಮಂತಿಜಿ ಮೂಲದ ಸಮಸ್ಯೆದ ಮುಖಾಂತರ ಹೆಂಗ್ ಕಡೆ ಪೋಯಾರ ಆತಿಜಿ ಬೊಕ್ಕಾಕುಲೇನ ಬುಡ್ತಿಜೇರಿ ಮೀಡಿಯಾಲಕ್ಕೆ ಏನು ಅಂತಂದು ಸುಜನ್ ಸರ್ ಹೆಂಗ್ ಫೋನ್ ಮಾಡ್ತೀರಿ ಏನ ಸಮಸ್ಯೆ ಅಂತೆ ಮೂಲ ಆ ಟೈಮ್ ಸೀಸನ್ ಮಕ್ಕ ಇಲ್ಲಡ ಬುಡ್ದು ಬೇರಲ್ಲ ಜನ ಅಪ್ಪೆಗಳಂತೆ ಆತಂತೆ ಆರೋಗ್ಯ ಸರಿ ಇಜ್ಜಾಂಡು ಕೊಡ್ತಿಯನ್ನ ಬಡಿದಿಪ್ಪು ಇಂಚಿನ ಈ ಸಮಸ್ಯೆಯಲ್ಲಿ ಮಾತ ಅದು ಹೆಂಗ್ ಕಡೆ ಪೋಯಾರ ಆಜಿ ಪೋದು ಬರೋಂತೆ ಇತ್ತೆ ನೆಕ್ಸ್ಟ್ ಸೀಸನ್ಗೆ ಹೆಂಗ್ ರೆಡಿ ಮಂತೊಂದುಲ್ಲ ಮಲ್ಪು ನಟುಲ್ಲ ಮೈಸೂರದಕ್ಕೂ ಪನ್ಪಿನಿ ಅವರನ್ನು ಒಮ್ಮೆ ಇದಕ್ಕೆ ಬರ್ಲಿಕ್ಕೆ ಹೇಳಿ, ಅವರಿಲ್ಲಿದ್ರೆ ಅದು ಬೋರ್ ಆಗ್ತದೆ ನೋಡ್ಲಿಕ್ಕೆ ಅಂತ. ಮಜಾಡ ಕೇಸರು ಕೂಡ ಬರ್ಪೆ ನಿಖಲಪುರ ಆಶೀರ್ವಾದ ಬೆಂಬಲ ಇತ್ತು ನನಗೆ ಖಂಡಿತ ಅದು ಕೂಡ ಮನ್ಪೆ ಖಂಡಿತ. ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆ ತೀರ್ ಪನ್ಪಿನ ಮುಖಾಂತರ ಕನ್ನಡಗದಾಗಿ ಕನ್ನಡಗ ಉಂಡು ಅವು ಆ ಟೈಮ್ ಕೊಡ್ತೀನಿ ಕನ್ನಡ ಬೇತೆ ಇತ ಮೇರು ನಮ್ಮ ಕಾಶಿನಾಥ್ ಸರ್ ಕೊಡ್ತೀನಿ ಬೇತೆ ಎಂತದು ಅವು ಕುಂದಾಪುರ ಕನ್ನಡಗ ಬರ್ಪುಂಡು ಬಕ್ಕ ದಿನೇಶ್ ಸರ್ ಒಂಜಿ ಪನ್ನೊಂತೀರ ಎಂತದು ಹಾಗೆ ಮಾಡೋದುಂಟ ಒಂದು ಬೇತೆ ನಮ್ಮ ಈ ಕನ್ನಡ ಬೇತೆ ಒಂದು ಮಟ್ಟ ಕತೆ ಒಂಜಿ ರಾಜೇಶ್ ಬಿಆರ್ ಆರ್ ಒಂಜಿ ಕೊಡ್ತಿನ ಸ್ಟೈಲ್ ಬೇತೆ ರಕ್ಷಿತ್ ಶೆಟ್ಟಿ ಸರ್ ಕೊಡ್ತಿನ ಸ್ಟೈಲ್ ಬೇತೆ ಎಂಕಲ್ ಒಂಜಿ ಸ್ಟೈಲ್ ಬೇತೆ ಬಟ್ ಹಾಕ್ಲಿಕ್ಕೆ ಒಂಜಿ ಐಟು ಒಂಜಿ ಮಜಾ ಬತ್ತಿತ್ತು ಅಲ್ತ ಮಜಾ ಇಜ್ಜಿತ್ತು ಇತ್ತದ ಕನ್ನಡ ನಮ್ಮ ಮಂಗಳೂರು ಕನ್ನಡ ಬೇತಿನ ಟೈಪ್ ಪ್ರೆಸೆಂಟೇಷನ್ ಮೂವಿ ಪೂರ ಕನ್ನಡ ಮೂವಿ ಮಲ್ಪೋಡು ಇರಗ್ ಸ್ಕ್ರಿಪ್ಟ್ ಹಾಕುಲ್ ಬರನಾಗ ಇರಗ್ ಮುಲ್ತ ಸ್ಟೈಲ್ಗೆ ಬರದಿ ಮುಲ್ತ ಸ್ಟೈಲ್ ಹಾಕುಲ್ ಇಂಕ್ ಲ್ಯಾಂಗ್ವೇಜ್ ಬಂದು ಮಾತ್ರ ನೆಟ್ ರಾಬರ್ಟ್ ಬಂತೆ ದರ್ಶನ್ ಸರ್ ಲಾಕ್ಡೌನ್ ಮೆಸೇಜ್ ಇತ್ತು ವ್ಯೂವರ್ಸ್ ಅಯ್ಯಪ್ಪಾರು ದರ್ಶನ್ ಸರ್ ನೊಟ್ಟಿಗೆ ಮಲ್ಪುನಿ ಪಡೆದ ಈಗ ಉತ್ತರ ದರ್ಶನ್ ಸರ್ ಪಾಪ ಏನಾದ್ರು ಭಾರಿ ಪ್ರೀತಿ ಇರ್ತೇರು. ನನ್ನನ್ನು ದರ್ಶನ್ ಸರ್ ಅವರು ಬಹಳ ಪ್ರೀತಿಯಿಂದ ನೋಡಿದ್ದಾರೆ. ರಾಬರ್ಟ್ ಸಿನಿಮಾ ಒಳ್ಳೆ ಬಂದಿದೆ, ಒಳ್ಳೆ ಅಭಿನಯ ಮಾಡಿದ್ದಾರೆ, ಒಳ್ಳೆ ಸಾಂಗ್ಗಳೆಲ್ಲ ಸೃಷ್ಟಿಯಾಗಿದೆ. ನಾನು ಅದರಲ್ಲಿ ಒಂದು ದರ್ಶನ್ ಸರ್ ಜೊತೆ ಒಂದು ಪಾತ್ರವನ್ನು ಮಾಡಿದ್ದೇನೆ. ರಾಬರ್ಟ್ ಲಾಕ್ಡೌನ್ ಮುಖಾಂತರ ಅದೇನೋ ಒಂದು ಸ್ವಲ್ಪ
ತಡೆ ಬಂತು. ಈಗ ಅದೀಗ ಮುಗ್ದ ಕೂಡಲೇ ಅದು ರಿಲೀಸ್ ಆಗುತ್ತೆ. ಒಳ್ಳೆ ಸಿನಿಮಾ, ಒಳ್ಳೆ ಅವಕಾಶ ಅದೆಲ್ಲ ಸಿಗ್ಲಿಕ್ಕೆ ಕಾರಣ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ನೋಡ್ಲಿಕ್ಕೆ ಕಾರಣ ನನಗೆ ಅದು ಮಜೋಟಾಗಿಸು. ಅದ ಕಾರಣ ಇದರೊಟ್ಟಿಗೆ ದರ್ಶನ್ ಸರ್ನ ಸಿನಿಮಾ ಹೊಸತು ರಾಬರ್ಟ್ ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹಲೋ. ಹಾಂ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಸರ್, ಬೆಂಗಳೂರಿಂದ ಗುರು ಅಂತ ಹೇಳಿ. ಹೇಳಿ. ಬೆಂಗಳೂರಿಂದ ಗುರು ಅವರು, ಹೇಳಿ ಸರ್, ಮಾತಾಡಿ. ನಮ್ಮ ಜೊತೆ ನವೀನ್ ಡಿ ಪಡೀಲ್ ಅವರಿದ್ದಾರೆ. ಹಾ ಸರ್, ಅವರ ನಮಗೆ ಗುರುಗಳು ಅವರು. ಮಾತಾಡಿ. ಮಜೋಟಾಗಿಸಿ ನಮ್ದು ಇದು ಒಟ್ಟಿಗೆ ಜೋಡಿಯು ಸಾರಥಿ. ಏನ್ ಗುರು, ಚೆನ್ನಾಗಿದ್ದೀರ ಅಣ್ಣ? ಹೇಗಿದೆ ಮಗ? ತುಂಬಾ ನಿಮ್ಮ ಆಶೀರ್ವಾದ ಅಣ್ಣ. ಚೆನ್ನಾಗಿದ್ದೀನಿ. ಎಲ್ಲ ಫ್ಯಾಮಿಲಿ ಎಲ್ಲ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದೀರ ಅಣ್ಣ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಗ. ಇಲ್ಲೆಲ್ಲ ಸ್ವಲ್ಪ ಸಮಸ್ಯೆ, ಮಳೆ ಮತ್ತು ಲಾಕ್ಡೌನು ಇದೆಲ್ಲ ಸಮಸ್ಯೆ. ಅದರ ಮುಖಾಂತರ ಬದುಕ್ತಿದ್ದೇವೆ ನಾವು. ದೇವರು ಎಷ್ಟುವರೆಗೆ ಫ್ರೀ ಮಾಡ್ತಾರೆ ಅಷ್ಟುವರೆಗೆ ಕಾಯ್ತಾ ಇದ್ದೇನೆ ಗುರು. ಬೆಂಗಳೂರು ತುಂಬಾನೇ ಆಗ್ತಾ ಇದೆ ಅಣ್ಣ. ಇಲ್ಲಿ ತುಂಬಾನೇ ಆಗ್ತಾ ಇದೆ. ಹೌದು ಮಗ. ದೇವರು ನಾಳೆ ನಾನು ಬರ್ಲಿಕ್ಕಿದೆ ಮಜೋಡಾಗಿಸಿಗೆ. ಸರ್ ಎಲ್ಲ ಕರೆದಿದ್ದಾರೆ, ಈಗ ನೋಡ್ಬೇಕು. ಇವತ್ತು ಹುಟ್ಟಿದಬ್ಬ ಇತ್ತು ಸುಜನಣ್ಣ ಅವ್ರದ್ದು. ಹೌದಾ? ಹೌದು. ನನ್ನ ಈ ಮುಖಾಂತರ ಅವರಿಗೆ ನನ್ನ ಹುಟ್ಟು ಹಬ್ಬದ ಶುಭಾಶಯಗಳು. ಸೃಜನ್ ಲೋಕೇಶ್ ಸರ್ಗೆ ದೇವರು ಒಳ್ಳೇದು ಮಾಡಲಿ, ನಮ್ಮಂಥ ಕಲಾವಿದರನ್ನು ಬೆಳೆಸುವಂಥ ಕಾರ್ಯಕ್ರಮ ನಿಮ್ಮ ಕೈಯಿಂದಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ದೇನೆ ನಾನು. ಸರಿ ಸರಿ ಅಣ್ಣ. ಓಕೆ, ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಗುರು. ದೇವರು ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು. ಅನ್ನಿಲ್ಲ ಜಡ್ಡ್ ಸರ್ ಇಂಗ್ಲ ಸುಜನ್ ಲೋಕೇಶ್ ಸರ್ನ ಪುಟ್ಟು ಬಾರ್ಬೇನಿ ಒಂಜಿ ಬ್ಲೆಸ್ಸಿಂಗ್ ಮಂತಿಲ್ಲ ನಮ್ಮ ಟಿವಿ ಯೋಗ ಲಿಂಕ್ ನೋಡೆ ಮನ್ಪುಣೆಕ್ ನಿಕ್ಕ ಕಾರಣ ಖಂಡಿತ. ಅವು ಪ್ರೀತಿ ಅವು ಪ್ರೊಡಕ್ಟ್ ನಮ್ಮ ದೀಪನ ಆ ಪ್ರಾಡಕ್ಟ್ ಬಗ್ಗೆ ನಮ್ಮ ಒಂಜಿ ಕಾಳಜಿ ವಹಿಸುವನ ಅವು ಲಿಂಕ್ ತಿಕ್ಕೊಂಡು ಒಂದೊಂಜಿ ಬ್ಲೂಟೂತ್ ಕನೆಕ್ಷನ್ಸ್ ಕರೆಕ್ಟ್ ಇದಾರು ಒಲ್ತಾರ ಬೆಂಗಳೂರದಾರ ಫೋನ್ ತಿಕ್ಕಂಡು ಒಂಜಿ ಮುಲ್ಪಡ್ದೆ ಒಂಜಾರಿಗೆ ಒಂಜಿ ಶುಭ ಹಾರೈಕೆ ಬಾರಿ ಅಡ್ಡನ್ ನಮ್ಮ ಮಾತೇರ್ನ ಸೈಡ್ ಸುಜನ್ ಲೋಕೇಶ್ ಮೇರೆಗೆ ಒಂಜಿ ಹ್ಯಾಪಿ ಬರ್ಡೇ. ಓಕೆ, ಸೊ ನನ್ನ ಕಾರ್ಯಕ್ರಮ ಮುಗಿಪು ಮುಂಚೆ ಪೊರ್ತಾಂಡು ನಮ್ಮ ಇನ್ನ ದುಮ್ಮುದ ಸಿನಿಮಾ ಕನ್ನಡ ದುಪ್ಪು ಅಥವಾ ತುಳು ದುಪ್ಪು ಓ ಮಾತ ಬರೆಯರುಂಡು. ಕನ್ನಡ ದರ್ಶನ್ ಸರ್ ನಂದು ರಾಬರ್ಟ್ ಪ್ರೇಮ ಪೂಜ್ಯ ಮುಂದೆ ಬರೆಯರುಂಡು. ಬೊಕ್ಕ ಒಂಜಿ ಅಮರ ಪ್ರೇಮ ಕತೆ ಪಂಡದ ಒಂಜಿ ಸಿನಿಮಾ ಬರೆಯರುಂಡು. ಬೊಕ್ಕ ಒಂಜಿ ಸಿನಿಮಾ ಉಂಡು ಪುದರ್ ಗೊತ್ತಾಪುಜಿ. ಕನ್ನಡ ತುಳು ಮಸ್ತ್ ಬರೆಯರುಂಡು. ಇಂಗ್ಲಿಷ್ ಸಿನಿಮಾ ಹರೀಶ್ ಶೇರಿಗಾರ್ನ ಸುರೇಶ್ ಶೆಟ್ಟಿ ಪಡೆದು ಶೋಭರಾಜಿನ ನಿತೀಶ್ ಭಂಡಾರ್ನ ಸಿನಿಮಾ ಬರೆಯರುಂಡು. ಅಡ್ದೊಕ್ಕ ರಾಮ್ ಶೆಟ್ಟಿ ನಿರ್ದೇಶನವಂತಿನ ಅವಲ ಬಾರಿ ಶೋಕ್ ಬೈದಿನ ಸಿನಿಮಾ ಏರೆಗಾವ್ ಕಿರಿಕಿರಿ ರೋಷನ್ ರಾಡ್ರಿಗಸ್ ಅವರ ಅಂತಿನ ಐಡ್ದು ಬೊಕ್ಕ ಗಂಟು ಕಲ್ವೇರು ಸುಧಾಕರ್ ಬಣ್ಣಂಜೇರ್ ಅರ್ನ ಸಿನಿಮಾ ರೆಡಿ ಆದುಂಡು. ಐಡ್ದೊಕ್ಕ ಇಲ್ಲೊಕ್ಕಿಲ್ ಡಾಕ್ಟರ್ ಸುರೇಶ್ ಬಣ್ಣದ ಅರ್ನ ಸಿನಿಮಾ ರೆಡಿ ಆದುಂಡು. ಐಡ್ದು ಬೊಕ್ಕ ಕುಡನ್ ಸಿನಿಮಾ ಉಂಡು ಇದು ಪೋಡಿಗೆ ನೇಪುಂಡು ತತ್ತು ಬೋಂಡು ಎನ್ನ ಪಂಡಿಜೇರ ತಾನು ಲಕ್ಕಿ ಬಾಬು ಅವಳ ಹತ್ರ ಲಕ್ಕಿ ಬಾಬು ಏನ ಕಡ್ಪಂಡೆ ಅವು ಎನ್ನೊಂಜಿ ವೇದನೊಂಜಿ ಕ್ಯಾರೆಕ್ಟರ್ ಸಿನಿಮಾ ಸಂತೋಷ್ ಮಾಡ ಬಣ್ಣದು ಆರ್ ನಿರ್ದೇಶನ ಮಾಡ್ತಿದ್ದು ಕೆಲವು ಸಂಭಾಷಣೆಗಳ ಶಶಿರಾಜರಾವ್ ಕಾವೂರ್ ಬರೀತೀರು ಮತ್ತು ಸಿನಿಮಾ ಬೈದನ್ ಬೊಕ್ಕ ಪ್ರಕಾಶ್ ಪಾಂಡೇಶ್ವರ ಮೇರ್ನ ಸಿನಿಮಾ ಒಂಜಿ ರೆಡಿಯಾ ಒಂದುಂಡು ಸೆಕೆಂಡ್ ಚಾಲಿಪೋಲಿಲು ಬೊಕ್ಕ ವೀರೇಂದ್ರ ಶೆಟ್ಟರ್ನ ಒಂಜಿ ಚಾಲಿಪೋಲಿ ನಿರ್ದೇಶನ ಬಂದಿನ ಅರ್ನೊಂಜಿ ಸಿನಿಮಾ ರೆಡಿಯಾ ಒಂದುಂಡು. ಅಂಚೆದುಪ್ಪನಗ ಸುಮಾರು ಮಲಮಲ್ಲಕ್ಲ ಸಿನಿಮಾಲು ಬರಿಯರು ಅಂಚೆದುಪ್ಪನಗ ಪೂರ್ಣ ಮತ್ತೆ ಲಾಕ್ಡೌನ್ ಕಾತುಂದುಲ್ಲೆರ್ ಮಾತಿರಲ್ಲ ಕೊರೋನಾದ ಒಂಜಿ ಮರಣ ಆವಡೊಂದು ಕಾತುಂದುಲ್ಲೆರ್ ತೂಕ ಬೇಗಡ ಆವು ತೂಕ ದಾದಾಪುನ್ ತೂಕ ಖಂಡಿತ. ನವೀನನ್ನ ಎಂಕುಲು ಮೋಕೆದಿದ್ದು ಲೆತ್ತ. ಸೊ ನಿಮ್ಮನ್ನು ನಾವು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕೇಳ್ಕೊಂಡಾಗ ಅಷ್ಟೇ ಪ್ರೀತಿಯಿಂದ ನಮ್ಮ ಜೊತೆ ನಾನು ಬರ್ತೀನಿ ಅಂತೇಳಿ ಬಂದಿದ್ದೀರಾ. ಸೊ ಹಾಗಾಗಿ ನಮ್ಮ ಇಡೀ ನಮ್ಮ ಟಿವಿಯ ಹಾಗೂ ಬಿರ್ವೇರ್ ಕುಡ್ಲದ ಇಡೀ ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ನನ್ನನ್ನು ಪ್ರೀತಿ ಮಾಡಿದಂಥ ಸರ್ವಧರ್ಮದ ನನ್ನ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಬಿರ್ವೇರ್ ಕುಡ್ಲ ಮತ್ತು ಇವರದ್ದು ಸಂಘಟನಾ ಅಧ್ಯಕ್ಷರಿಗೆ ಮತ್ತು ಸಂಘಟಕರಿಗೆ ಮತ್ತು ಅವರ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮತ್ತು ಈ ಮುಖಾಂತರ ನಮ್ಮ ಟಿವಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಲೈವ್ ಶೋ ಕೊಟ್ಟಂಥ ನಮ್ಮದು ಶಿವಣ್ಣ ಮತ್ತು ಎಲ್ಲ ಟೆಕ್ನಿಕಲ್ಸ್ ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನೋಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ. ಇನ್ನೊಂದು ಮುಖ್ಯ ಅತಿಥಿಗಳು ಇಲ್ಲಿ ಬಂದು ಅವರ ಅನಿಸಿಕೆಗಳನ್ನು ಹೇಳುವಂತಾಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ದೇವರು ಒಳ್ಳೇದು ಮಾಡಲಿ, ಕೊರೋನಾ ಹೋಗಲಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ. ಸೊ ಹಾಗಾಗಿ ನಿಮ್ಮ ಇನ್ನು ಮುಂದಿನ ಪ್ರಾಜೆಕ್ಟ್ ಎಲ್ಲ ಹಸಿರಾಗಿರಲಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಗಿಡವನ್ನು ಪ್ರತಿ ಅತಿಥಿಗಳಿಗೆ ನಾವು ನೀಡ್ತಾ ಇದ್ದೀವಿ. ಹಾಗೆ ದೇವರು ಒಳ್ಳೇದು ಮಾಡಲಿ. ಹೌದು, ಇದು ನಡ್ಲಿಕ್ಕಿಲ್ಲ,
ನಡ್ಲಿಕ್ಕೆ ಬೇಕಾದ್ರೆ ಜಾಗ ಬೇಕು. ಟೆರೆಸ್ ಅಲ್ಲಿ ಇಟ್ರೆ ನೀವು ಆವಾಗಲೇ ಕೇಳಿದ್ರಿ, ನೀವು ಫಸ್ಟ್ ಗಿಡ ಕೊಡ್ಬೇಕಾದ್ರೆ ಜಾಗ ಉಂಟು ಅಂತ ಕೇಳಬೇಕು. ಇದು ಎಲ್ಲಾದ್ರೂ ಇಟ್ಟರೆ ಇದನ್ನು ಪ್ರೀತಿ ಮಾಡಿದವರಿಗೆ ನಮಗೆ ಆರೋಗ್ಯ ಜಾಸ್ತಿ. ಅಂದ್ರೆ ನಾವು ಯಾವಾಗ ಸ್ವಚ್ಛತೆ, ಮೋದಿಜಿಯವರು ಹೇಳಿದಾಗನೇ ಸ್ವಚ್ಛತೆಯಲ್ಲಿ ಇದ್ದರೆ ಮತ್ತು ಗಿಡಗಳನ್ನೆಲ್ಲ ಪ್ರೀತಿಸಬೇಕು, ನಮ್ಮಲ್ಲಿ ಇರುವಂಥ ಸಾಕು ಪ್ರಾಣಿಗಳನ್ನೆಲ್ಲ ಪ್ರೀತಿಸಬೇಕು, ನೀಟಾಗಿದ್ದರೆ ನಮಗೆ ರೋಗ ದೂರ ಆಗುತ್ತೆ. ನಮಸ್ತೆ. ಇದಕ್ಕೆ ಒಂದೇ ಮದ್ದು ಕೊರೋನಾಕ್ಕೆ, ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಓಕೆ, ನಮಸ್ತೆ, ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ಇನ್ನು ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಬಹುಶಃ ಇದು ಆಗಲೇ ಹೇಳಿದಾಗೆ ಜಾತಿ ಧರ್ಮದ ಯಾವುದೇ ಅಂಗಿಲ್ಲದಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಜಾತಿ ಮತ ಎಲ್ಲ ರೀತಿಯ ಅತಿಥಿಗಳನ್ನು ಈ ವೇದಿಕೆಯ ಮುಖಾಂತರ ನಾವು ಅವರ ಅನಿಸಿಕೆಯನ್ನು, ಅಭಿಪ್ರಾಯವನ್ನು, ಅವರು ನಡೆದು ಬಂದ ದಾರಿಯನ್ನು ನಾವು ಮತ್ತೊಮ್ಮೆ ತಿಳ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿವರೆಗೆ ನೀವು ನೋಡ್ತಾ ಇರಿ ನಮ್ಮ ಟಿವಿ. ಹಾಗೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು.